ಎಲ್ಲಿ ಕೂಡ ಮಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಂಡಿಯಾ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಹಿಂದೂ ಮುಸ್ಲಿಂ ಎಂಬ ಗಲಾಟೆ ಬರಲೇಬಾರದು. ಇದು ನನ್ನ ಒಂದು ನಿತ್ಯ ಪ್ರಾರ್ಥನೆ. ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ. ನೀವು ಮಾಡುವ ಈ ಫಾಸ್ಟಿಂಗ್ ಬೇಸಿಕಲಿ ಇಟ್ ಮೇಕ್ಸ್ ಯು ಮೋರ್ ಹ್ಯೂಮನ್ ಆ್ಯಂಡ್ ಮೇಕ್ಸ್ ಯು ಮೋರ್ ಜನರಸ್. ಉದಾರತನ ಬರ್ತದೆ ಅದರಲ್ಲಿ. ಮತ್ತು ಮುಖ್ಯವಾಗಿ ಬೇರೆಯವರ ಕೈ ಹಿಡಿದು ಅವರನ್ನು ಎತ್ತಿ ಒಟ್ಟಿಗೆ ಮುಂದೆ ಸಾಗುವ ಒಂದು ಸ್ಪಿರಿಟನ್ನು ನಮ್ಮಲ್ಲಿ ಅದನ್ನು ಬರಮಾಡ್ತದೆ. ಮಾಡೋರು ಇರ್ತಾರೆ, ಆದರೆ ಅದನ್ನು ನಾವು ಕಿವಿಗೊಡೋದಿಲ್ಲ. ನಾವು ನಮ್ಮಷ್ಟಕ್ಕೆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ವಿಶೇಷವಾಗಿ ರಂಜಾನ್ ತಿಂಗಳಲ್ಲಿ ನಾವು ಅಲ್ಲಾಹನಿಗೆ ಅಥವಾ ದೇವನಿಗೆ ಅತ್ಯಂತ ಹತ್ತಿರವಾಗಿರ್ತೇವೆ. ನಮ್ಮ ಮುಸಲ್ಮಾನರಿಗೆ ಒಂದು ಪವಿತ್ರವಾದಂತಹ ತಿಂಗಳು. ಈ ತಿಂಗಳಲ್ಲಿ ನಾವು ಸರ್ವ ಧರ್ಮೀಯರನ್ನ, ಸರ್ವ ಜನಾಂಗವನ್ನ ಪ್ರೀತಿಸಬೇಕು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ವ ಆಲಿಹಿ ವಸಹಬಿಹಿ ಅಜ್ಮೈನ್. ಅಮ್ಮಾ ಬಾದ್. ಯೂನಿವರ್ಸಲ್ ವೆಲ್ಫೇರ್ ಫೋರಂ ಯೂನಿವೆಫ್ ಕರ್ನಾಟಕ ಇದು ಆಯೋಜಿಸಿರುವಂತಹ ಇಫ್ತಾರ್ ಸ್ನೇಹ ಮಿಲನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸೃಷ್ಟಿಕರ್ತನ ಶಾಂತಿ ನಮ್ಮೆಲ್ಲರ ಮೇಲಿರಲಿ. ಈ ಕಾರ್ಯಕ್ರಮ ಪ್ರಾರಂಭಿಸೋದಕ್ಕಿಂತ ಮೊದಲು ನಾನು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ನವೀನ್ ಚಂದ್ರ ಶ್ರೇಯಾನ್ ಇವರನ್ನು ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯೂನಿವೆಫ್ ಕರ್ನಾಟಕ ಇದರ ಅಧ್ಯಕ್ಷರಾದ ರಫೀವುದ್ದೀನ್ ಕುದ್ರೋಳಿ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂತ ಅಲೋಸಿಯಸ್ ಕಾಲೇಜಿನ ಡಾಕ್ಟರ್ ಚಾರ್ಲ್ಸ್ ಫುಟ್ಟಾಡೋ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿಗಳಾದ ರಶೀದ್ ಬಿಟ್ಲ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಪ್ರಾರಂಭ ಕುರ್ಆನ್ ವಾಚನದೊಂದಿಗೆ. ಅದಕ್ಕಾಗಿ ನಾನು ಬ್ರದರ್ ಸೈಫುದ್ದೀನ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಶಹರು ರಮಲಾನ ಅಲ್ಲದೀ ಉನ್ಜಿಲ ಫೀಹಿಲ್ ಕುರ್ಆನ್ هدى للناس وبينات من الهدى والفرقان فمن شهد منكم الشهر فليصم ومن كان مريضا أو على سفر فعدة من أيام أخر يريد الله بكم اليسر ولا يريد بكم العسر ولتكملوا العدة ولتكبروا الله على ما هداكم ولعلكم تشكرون. ಶಪಿತ ಶೈತಾನನ ಉಪಟಳದಿಂದ ನಾನು ಅಲ್ಲಾಹನ ಭಯವನ್ನು ಯಾಚಿಸುತ್ತೇನೆ. ಪರಮದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ. ರಂಜಾನ್ ತಿಂಗಳಲ್ಲಿ ಕುರ್ಆನನ್ನು ಇಳಿಸಿಕೊಡಲಾಗಿದೆ. ಅದು ಮಾನವರಿಗೆಲ್ಲ ಮಾರ್ಗದರ್ಶಿಯಾಗಿದೆ. ಅದರಲ್ಲಿ ಸನ್ಮಾರ್ಗದ ಸ್ಪಷ್ಟ ವಿವರಗಳಿವೆ ಮತ್ತು ಅದು ಸತ್ಯ ಮಿಥ್ಯಗಳನ್ನು ಪ್ರತ್ಯೇಕಿಸುವ ಹೊರೆಗಲ್ಲಾಗಿದೆ. ನಿಮ್ಮಲ್ಲಿ ಈ ತಿಂಗಳನ್ನು ಕಂಡವನು ಉಪವಾಸ ಆಚರಿಸಬೇಕು. ಈ ತಿಂಗಳಲ್ಲಿ ರೋಗಿಯಾಗಿದ್ದವನು ಅಥವಾ ಪ್ರಯಾಣದಲ್ಲಿದ್ದವನು ಇತರ ದಿನಗಳಲ್ಲಿ ಎಣಿಕೆ ಪೂರ್ತಿಗೊಳಿಸಬೇಕು. ಅಲ್ಲಾಹನು ನಿಮಗಾಗಿ ಧರ್ಮವನ್ನು ಸರಳಗೊಳಿಸಿ ಬಯಸುತ್ತಾನೆ. ಅವನು ನಿಮ್ಮನ್ನು ಇಕ್ಕಟ್ಟಿಗೆ ಗುರಿಪಡಿಸಲು ಬಯಸುವುದಿಲ್ಲ. ನೀವು ಉಪವಾಸಿಗಳ ಸಂಖ್ಯೆಯನ್ನು ಪೂರ್ತಿಗೊಳಿಸಿ ಅಲ್ಲಾಹನು ನಿಮಗೆ ಒದಗಿಸಿದ ಮಾರ್ಗದರ್ಶಕನಕ್ಕಾಗಿ ಅವನ ಮಹಿಮೆಯನ್ನು ಕೊಂಡಾಡಬೇಕು ಮತ್ತು ನೀವು ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ಇದನ್ನು ವಿಧಿಸಲಾಗಿದೆ. ಸದಕಲ್ಲಾಹ್. ಯೂನಿವೆಫ್ ಕರ್ನಾಟಕ ಇದರ ಇಂದಿನ ಇಫ್ತಾರ್ ಸ್ನೇಹ ಮಿಲನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ನವೀನ್ ಚಂದ್ರ ಶ್ರೇಯಾನ್ ಅವರನ್ನು ನಾನು ಯೂನಿವೆಫ್ ಕರ್ನಾಟಕ ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿಗಳಾಗಿರುವಂತಹ ಡಾಕ್ಟರ್ ಚಾರ್ಲ್ಸ್ ಫುಟ್ಟಾಡೋ ಇವರನ್ನು ಕೂಡ ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಅತಿಥಿಗಳಾದ
ರಶೀದ್ ಬಿಟ್ಲ ಇವರನ್ನು ಕೂಡ ನಾನು ಯೂನಿವೆಫ್ ಕರ್ನಾಟಕದ ಪರವಾಗಿ ಆದರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಚೀನರಾಗಿರುವಂತಹ ಯೂನಿವೆಫ್ ಕರ್ನಾಟಕದ ಅಧ್ಯಕ್ಷ ಜನಾಬ್ ರಫೀದ್ದೀನ್ ಕುದ್ರೋಳಿ ಅವರನ್ನು ಕೂಡ ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವಂತಹ ಎಲ್ಲ ಸಹೋದರಿಗೂ ಕೂಡ ನಾನು ಯೂನಿವೆಫ್ ಕರ್ನಾಟಕದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಯೂನಿವೆಫ್ ಕರ್ನಾಟಕ ಕಳೆದ 19 ವರ್ಷಗಳಿಂದ ಸಮಾಜದಲ್ಲಿ ಸಮಾಜಮುಖಿಯಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ನಮ್ಮ ಬಹಳ ಮುಖ್ಯವಾದಂತಹ ಉದ್ದೇಶ ಏನಂತ ಹೇಳಿದರೆ, ನಮ್ಮೊಂದಿಗೆ ಬದುಕುತ್ತಿರುವಂತಹ ನಮ್ಮ ದೇಶ ಬಾಂಧವರು, ಅವರು ವಿವಿಧ ಧರ್ಮಗಳಿರಬಹುದು, ಅವರಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ, ಮುಸ್ಲಿಮರ ಬಗ್ಗೆ, ಅದರ ಆಚಾರ ವಿಚಾರಗಳ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಈ ಕಾರಣದಿಂದ ಅವರು ಕೆಲವೊಮ್ಮೆ ನಮ್ಮ ಮಧ್ಯದಲ್ಲಿ ಅವರಲ್ಲಿ ಮತ್ತು ನಮ್ಮ ಮಧ್ಯೆ ಬಹಳಷ್ಟು ಕಂದರ ಸೃಷ್ಟಿಯಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇಲ್ಲಿರುವಂತಹ ರಾಜಕೀಯ ಶಕ್ತಿಗಳು ಹಾಗೂ ಪಟ್ಟಭದ್ರ ಹಿತಾಸಕ್ತಿಗಳು ಕೂಡ ಅದನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬಹಳಷ್ಟು ಆದ ಪ್ರಯತ್ನವನ್ನು ಕೂಡ ಮಾಡ್ತಾ ಇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಧರ್ಮದ ಕುರಿತು ಅಥವಾ ನಮ್ಮ ಆಚಾರ ವಿಚಾರಗಳ ಕುರಿತು ಇತರ ಧರ್ಮೀಯರಿಗೂ ಕೂಡ ತಿಳಿಸಿಕೊಡಬೇಕು. ಈ ಪರಸ್ಪರ ಧರ್ಮದ ಅರಿವಿನಿಂದ ಮಾತ್ರ ನಮ್ಮಲ್ಲಿ ಸೌಹಾರ್ದ ಮೂಡಿ ಬರಲು ಸಾಧ್ಯ. ಯಾಕೆಂತ ಹೇಳಿದ್ರೆ ಬಹಳಷ್ಟು ನಾವು ಅರಿವಿನ ಕೊರತೆಯಿಂದ ನಮ್ಮ ತಪ್ಪು ಕಲ್ಪನೆಗಳನ್ನು ಹೊಂದಿದ್ದೇವೆ. ಆ ನಿಟ್ಟಿನಲ್ಲಿ ಈ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ನಾವು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಒಂದಾಗಿದೆ ಇಫ್ತಾರ್ ಕಾರ್ಯಕ್ರಮ. ಅದೇ ರೀತಿ ನಾವು ಸ್ನೇಹ ಸಂವಾದ ಎಂಬ ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ ವರ್ಷಂ ಪ್ರತಿ. ಅದರಲ್ಲಿ ಎಲ್ಲ ಧರ್ಮದ ನೇತಾರನ್ನು ಕೂಡ, ಧಾರ್ಮಿಕ ಮುಖಂಡರನ್ನು ವೇದಿಕೆ ಕರೆದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ನಾವು ಚರ್ಚೆಯನ್ನು ಇಟ್ಟು ಸಭಿಕರಿಂದ ಪ್ರಶ್ನೋತ್ತರಗಳನ್ನು ಕೇಳಿ ಅವರ ಸಂಶಯಗಳನ್ನು ದೂರೀಕರಿಸುವಂತಹ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮ ನಾವು ಯಾವುದೇ ರೀತಿಯ ಎಲ್ಲರೂ ಮಾಡುವಂತಹ ಒಂದು ಬರೀ ಇಫ್ತಾರ್ ಕಾರ್ಯಕ್ರಮ ಮಾತ್ರ ಅಲ್ಲ, ಇಲ್ಲಿ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲು ಬಯಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ವೇದಿಕೆಯಲ್ಲಿ ಆಚೀನರಾಗಿರುವಂತಹ ಗಣ್ಯರೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಅರಿಯಲ್ಪಡುವಂತಹ, ಗುರುತಿಸಲ್ಪಡುವಂತಹ ಗಣ್ಯರಾಗಿದ್ದಾರೆ. ಅವರಿಗೆ ಸಮಾಜದ ಸಮಸ್ಯೆಗಳ ಅರಿವು ಇದೆ. ಇಂತಹ ಸಂದರ್ಭದಲ್ಲಿ ಈಗ ಸಮಾಜದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ನಾವೆಲ್ಲರೂ ಎದುರಿಸ್ತಾ ಇದ್ದೇವೆ, ಯಾವ ರೀತಿ ನಮ್ಮನ್ನು ಬೇರೆ ಬೇರೆ ಮಾಡಲು ಇಲ್ಲಿನ ಶಕ್ತಿಗಳು ಪ್ರಯತ್ನಿಸ್ತಾ ಇವೆ, ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಅವರೊಂದಿಗೆ ಪರಸ್ಪರ ಚರ್ಚೆಯನ್ನು ಕೈಗೊಂಡು ನಮ್ಮ ಸಭಿಕರಿಗೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದು. ಇದನ್ನೊಂದು ಇಂಟರಾಕ್ಷನ್ ಆಗಿದೆ. ಇದು ಕೇವಲ ಒಂದು ಕಡೆಯಲ್ಲಿರುವಂತಹ ಮಾತುಕತೆ ಮಾತ್ರ ಅಲ್ಲ, ಸಭಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು, ನಿಮ್ಮಲ್ಲಿರುವ ಸಂಶಯಗಳನ್ನು ಕೇಳಬಹುದು. ಇಲ್ಲಿ ಈಗ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಾನು ನಮ್ಮ ಅಧ್ಯಕ್ಷರಾದ ರಫೀದ್ದೀನ್ ಕುದ್ರೋಳಿ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ನಹ್ಮದು ವ ನುಸಲ್ಲಿ ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವ ಅಸ್ಹಾಬಿ ಅಜ್ಮഈನ್. ಅಮ್ಮಾ ಬಾದ್. ಬಹಳ ಸೀಮಿತ ಸಮಯ ಇರುವುದು ನಮಗೆ. 6:44ಕ್ಕೆ ಉಪವಾಸ ಪಾರಣ ಮಾಡಬೇಕು. ಅದಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನು ನಾನು ವೇದಿಕೆಯಲ್ಲಿರುವಂತಹ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಹನೀಯರಲ್ಲಿ ಹೀಗೆ ಒಂದು ಚಾವಡಿಯಲ್ಲಿ ಕೂತು ಚರ್ಚೆ ನಡೆಸುವಂತೆ ಹೆಚ್ಚು ಜ್ಞಾನ, ನಿಖರವಾದಂಥ ಮಾಹಿತಿಯ ಅಗತ್ಯ ಇಲ್ಲದೆ ಕೇವಲ ನೇರವಾಗಿ ನಮಗೆ ಕಾಣುವಂತಹ ಕೆಲವು ವಿಚಾರಗಳನ್ನು ಮುಕ್ತವಾಗಿ ನಾವು ಚರ್ಚಿಸುವಂತಹ ಒಂದು ಅವಕಾಶ ಇಲ್ಲಿದೆ. ನಾವು ಪ್ರತಿ ವರ್ಷ ಅನೇಕಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ನಮಗೊಂದು ಆಸೆ ಇದೆ, ಏನೆಂದರೆ ಈಗ ಒಂದು ಕಟ್ಟೆಯಲ್ಲಿ ಕೂತಾಗ ಒಂದು ಹಳ್ಳಿ, ಆ ಹಳ್ಳಿಯ ಒಂದು ಆಳದ ಮರ ಕೆಳಗೆ ಒಂದು ಕಟ್ಟೆ ಕಟ್ಟಲಾಗಿದೆ. ಆ ಕಟ್ಟೆಯಲ್ಲಿ ಕೂತು ಎಲ್ಲ ಧರ್ಮೀಯರು ಕೂತು ಚರ್ಚಿಸ್ತಾರೆ. ಸರ್ಕಾರ ಹೇಗಿದೆ, ಬಜೆಟ್ ಹೇಗಿದೆ, ಅಥವಾ ಕುಂಭಮೇಳ ಹೇಗಿದೆ, ಹೀಗೆ ಚರ್ಚಿಸ್ತಾರೆ. ಆದರೆ ಅನೇಕ ವಿಚಾರಗಳಿವೆ ನಮ್ಮ ಢಾಕಾ ಜಿಲ್ಲೆಯಲ್ಲಿ ವಿಶೇಷವಾಗಿ. ನಾವು ಅದನ್ನು ಚರ್ಚಿಸಲಿಕ್ಕೆ ಹೆದರ್ತಾ ಇರ್ತೇವೆ. ಧರ್ಮದ ಕುರಿತು ನಾವು ಚರ್ಚಿಸ್ತೇ ಇಲ್ಲ. ಒಬ್ಬ ಹಿಂದೂ, ಒಬ್ಬ ಮುಸಲ್ಮಾನ ಕೂತು ಧರ್ಮದ ಕುರಿತು ಚರ್ಚಿಸುವಂತಹ ಪರಿಪಾಠವೇ ನಮ್ಮಲ್ಲಿ ಇಲ್ಲ. ದೇವರ ಕುರಿತು ಕೂಡ ನಾವು ಚರ್ಚಿಸುವುದಿಲ್ಲ. ಮತ್ತು ಯಾರ ಧರ್ಮ ಶ್ರೇಷ್ಠ, ಒಂದು ಹೀಗೆ ಬಾತೊಮ್ಮೆ ಅಂತ ಚರ್ಚಿಸುವಂತಹ ಒಂದು ಭಯ ನಮ್ಮಲ್ಲಿದೆ. ಆ ಭಯ ಯಾವ ದಿನ ಈ ಭಯ ಇಲ್ಲಿಂದ ದೂರವಾಗ್ತದೋ, ನಮ್ಮ ಢಾಕಾ ಜಿಲ್ಲೆಯಲ್ಲಿ
ಎಲ್ಲರ ಬದುಕು ಬಹಳ ಹಸನಾಗ್ತದೆ ಎಂಬ ಒಂದು ವಿಶ್ವಾಸ ನಮಗಿದೆ. ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಯವರು ಹೇಳಿದರು, ಯಾಕೆ ಮಂಗಳೂರಿಗೆ ಬಂಡವಾಳ ಹಾಕಬೇಕು, 7 ಗಂಟೆ ಆದಾಗ ಎಲ್ಲರೂ ಕೂಡ ಮನೆಗೆ ಮರಳಿ ಹೋಗ್ತಾರೆ ಅಂತ. ಮಂಗಳೂರು ಸಿಟಿಗೆ ನೀವು ಬಂದರೆ 8 ಗಂಟೆ ಆದಾಗ ಸಂಪೂರ್ಣ ಮಂಗಳೂರು ಸಿಟಿ ಮಾರುಕಟ್ಟೆ ಬಂದಾಗಿ ಹೋಗ್ತದೆ, ಎಲ್ಲರೂ ಮನೆಗೆ ಸೇರ್ತಾರೆ. ಒಂದು ಕಾಲದಲ್ಲಿ ಅದು ಹೀಗಿರಲಿಲ್ಲ ಮಂಗಳೂರು, ಆದರೆ ಈಗ ಯಾಕೆ ಆಗಿದೆ ಎಂಬುದರ ಕುರಿತು ಕೂಡ ಚರ್ಚಿಸ್ತೇವೆ. ನಾನು ಪ್ರಥಮವಾಗಿ ನನ್ನ ಪ್ರಶ್ನೆ ಶ್ರೇಯಾನ್ರಿಗೆ, ಇವರಿಗೆ ನನಗೆ ಇತ್ತೀಚೆಗೆ ನಮಗೆ ಸ್ವಲ್ಪ ಗೆಳೆತನ ಆಗಿದೆ. ಒಂದು ಕ್ರಿಸ್ಮಸ್ನ ಕಾರ್ಯಕ್ರಮದಲ್ಲಿ ನಾವು ಅತಿಥಿಗಳಾಗಿ ಭಾಗವಹಿಸಿದೆವು. ಆ ಬಳಿಕ ನಾವು ಬಹಳ ಹತ್ತಿರ. ಆದರೆ ಇವರು ಮುಸಲ್ಮಾನ್ ಬಾಂಧವರಿಗೆ ಎಂದೋ ಹತ್ತಿರ ಆಗಿ ಒಂದು ಬದುಕುತ್ತಿರುವಂತಹ ಒಬ್ಬ ವ್ಯಕ್ತಿ. ನನ್ನ ಪ್ರಶ್ನೆ, ನಿಮಗೆ ಎಂದಾದರೂ ಇಸ್ಲಾಂ ಅಥವಾ ಮುಸಲ್ಮಾನರು ಮಾರಕವಾಗಿ ಕಂಡಿದ್ದುಂಟ ಅಂತ? ಮುಸಲ್ಮಾನರು ಕಂಡಾಗ ಹೆದರಿಕೆ, ಅವರ ಧರ್ಮವನ್ನು ಕಂಡಾಗ ಹೆದರಿಕೆ ಅಂತ ಯಾವುದಾದ್ರೂ ಒಂದು ದಿನ ಅಥವಾ ಒಂದು ವಿಚಾರ, ಒಂದು ಗಳಿಗೆ ತಮ್ಮ ಬದುಕಿನಲ್ಲಿ ಬಂದಿದೆಯೇ? ಮೊದಲನೆಯದಾಗಿ ನಾನು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಉಪವಾಸ ತಿಂಗಳಿನ ಶುಭಾಶಯಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಏನಂದರೆ ಇದೊಂದು ಭಾರಿ ಒಂದು ಒಳ್ಳೆಯ ಕಾರ್ಯಕ್ರಮ. ಈಗ ನಮ್ಮ ಸ್ನೇಹಿತರಾದ ಕುದ್ರೋಳಿ ಅವರು ಕೇಳಿದರು, ಮುಸಲ್ಮಾನರನ್ನು ಕಂಡ್ರೆ ನಿಮಗೆ ಏನಾಗ್ತದೆ ಅಂತ. ನಾನು ನಿಜವಾಗಿ ಹೇಳ್ತೇನೆ, ನಾನು ಅವರನ್ನು ಮುಸಲ್ಮಾನರಾಗಿ ನಾನು ನೋಡಬಾರ್ದು. ಮಾತನಾಡುವಾಗ ನಮ್ಮವರು, ಅವರು ನಮ್ಮವರು, ಅವರು ನಮ್ಮವರು. ನಾನು ಕೂಡ ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಕಲ್ತವ. ಅಲ್ಲಿ ಕೂಡ ಅವ ಕ್ರಿಶ್ಚಿಯನ್ ಹುಡುಗ ಅಂತ ನಾನು ಯಾವತ್ತೂ ಕೂಡ ನೋಡಲಿಲ್ಲ. ಅವನು ನಮ್ಮ ಹಾಗೆ. ಯಾಕೆಂತ ಹೇಳಿದರೆ, ಇನ್ನೂ ನನಗೆ ಮಾತಾಡಲಿಕ್ಕೆ ಉಂಟಾದ ಒಂದು ಅವರ ಕ್ವಶನಿಗೆ ನಾನು ಉತ್ತರ ಕೊಟ್ಟದ್ದು. ಆದರೆ ಮುಸ್ಲಿಂ ಸಮಾಜ ಉಂಟಲ್ಲ, ಅದು ಒಂದು 5 ಪಿಲ್ಲರಿನ ಮೇಲೆ ನಿಂತಿದೆ ಅಂತ ನನ್ನ ತಂದೆಯವರು ಹೇಳ್ತಿದ್ರು. ಸೌದ ಯಾವುದದು? ಒಂದನೇದಾಗಿ ಪ್ರೀತಿ ವಿಶ್ವಾಸ, ಎರಡನೇದಾಗಿ ನಮಾಜ್. ಅದರ ವಿಷಯವನ್ನು ಹೇಳಬೇಕಾದ್ರೆ ತುಂಬ ಒತ್ತು ಬೇಕಾಗ್ತದೆ. ಮೂರನೇದಾಗಿ ದಾನ ಮಾಡು. ಒಬ್ಬನಿಗೆ ಸಿಕ್ಕಿದ್ರಲ್ಲಿ ಕಡಿಮೆ 2% ಆದರೂ ಒಬ್ಬನಿಗೆ ದಾನ ಮಾಡಬೇಕಂತ ಇದರಲ್ಲಿ ಉಂಟು. ಮತ್ತೊಂದು ಇನ್ನೊಂದು, ಈಗ ನೀವು ಮಾಡ್ತೀರಲ್ಲ ಉಪವಾಸ, ಅದು ಬಹಳ ಶ್ರೇಷ್ಠವಾದ. ನಂತರ ಅದೇ ಪ್ರಕಾರವಾಗಿ ಆಜ್ ಯಾತ್ರೆ. ಅದೇ ಪ್ರಕಾರ ಉಪವಾಸ ಅಂತ ಹೇಳಿದರೆ ಯಾಕೆ ಆ ಹಿರಿಯವರು ಮೊದಲಿನವರು ಇಟ್ಟಿದ್ದಾರೆ ಅಂತ ಹೇಳಿದರೆ, ನಮಗೊಂದು ದೇವರ ಮೇಲೆ ಭಕ್ತಿ ಬೇಕು, ಭಯ ಬೇಕು. ಕೆಲವರು ಹೇಳ್ತಾರೆ, ಯಾನ್ ವೈಕಲ್ ಪೋಡಿದ್ಯಾ, ದಾಲ ಭುಜ್ಯಾ, ಹಾಗೆಲ್ಲ ಯಾವತ್ತೂ ಮಾತಾಡಬಾರ್ದು. ಯಾರ ಮೇಲೆ ಭಯ ಇಲ್ಲದಿದ್ರು, ತಂದೆ ತಾಯಿ, ಅಜ್ಜ ಅಜ್ಜಿ, ಗಂಡ ಹೆಂಡತಿ ಗಂಡ, ದೇವರು ಇದ್ದಾರೆ ಅಂತೇಳಿ ನಮಗೆ ವಿಶ್ವಾಸದಲ್ಲಿ ನಾವು ಇರಬೇಕು. ಗೊತ್ತಾಗ್ಲಿಲ್ಲ? ಇದೇ ಪ್ರಕಾರವಾಗಿ ನಮಾಜ್ 5 ಬಾರಿ ಮುಸಲ್ಮಾನರು ಮಾಡುವ ನಮಾಜ್ ಉಂಟಲ್ಲ, ನಾನು ಸತ್ಯವಾಗಿ ಹೇಳ್ತೇನೆ, ನಾನು 3 ಬಾರಿ ಮಾಡೋದು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. 5 ಬಾರಿ ಮಾಡುವ ನಮಾಜ್ ಭಾರಿ ಶ್ರೇಷ್ಠವಾದ. ಆ ನಮಾಜ್ ಮಾಡಿದರಿಂದ ನಮ್ಮ ಕೆಲವು ಅಶೀಲ ಬೇಡಾದಂಥದ್ದು, ನಾವು ತಪ್ಪು ಮಾಡದವರು ಯಾರಿಲ್ಲ, ಅದೆಲ್ಲ ನಿವಾರಣೆಯಾಗಿ ಸುಖವಾಗಿ ಇರ್ತೇವೆ. ನಂತರ ಆಜ್ ಯಾತ್ರೆ ಅಂತ ಹೇಳಿದ್ದೇನಲ್ಲ, ಆಜ್ ಯಾತ್ರೆ ಮಾಡಿ ಬರುವವರು ಹೇಗಿರ್ತಾರೆ ಅದು ಪ್ರಶ್ನೆ. ನಾವು ತಾಯಿಯ ಹೊಟ್ಟೆಯಲ್ಲಿ ಬಂದ ಮಗು ಯಾವ ರೀತಿಯಲ್ಲಿ ಇರ್ತದೆ, ಅದೇ ರೀತಿ ಆಜ್ ಯಾತ್ರೆಯವರು ಬಂದವರಿದ್ದಾರೆ. ಇದು ನನ್ನ ಅಪ್ಪ ಹೇಳಿದ ಮಾತು. ನಾವು ಕೂಳೂರಿನವರು. ನಮ್ಮ ಅಪ್ಪನ ಅಪ್ಪ
ಕೂಳೂರಿನಲ್ಲಿ ಏನು ಗಲಾಟೆ ಪಂಚಾಯತಿ ಗೆದ್ದರು ಮಾತಿನಲ್ಲಿಯೇ ಮುಕ್ತಾಯ ಮಾಡಿದ್ರು. ಯಾವ ವಕೀಲರಲ್ಲಿ ಹೋಗ್ತಿರ್ಲಿಲ್ಲ, ಯಾವ ಕೋರ್ಟಿಗೆ ಹೋಗ್ತಿರ್ಲಿಲ್ಲ. ಅಲ್ಲಿ ನಮಗೆ ಮುಸ್ಲಿಮರದೊಂದು ಬಹಳ, ಯಾಕೆಂದ್ರೆ ಅಲ್ಲಿ ಕುಂಜಲಿ ಕಾಕ ಅಂತ ಇದ್ರು. ಕಾಕ ಅಂದ್ರೆ ಅಣ್ಣ, ಅವರ ಹೆಸರು ಕುಂಜಾಡಿ. ಅವರು ಸಾಧು ಮಾಸ್ಟರ್ ಅಂತ ಇದ್ರು, ಅವರು ಅಡ್ವೊಕೇಟ್. ಇವರೆಲ್ಲ ಒಟ್ಟು ಸೇರಿ, ನಮ್ಮ ತಂದೆಯವರೆಲ್ಲ ಸೇರಿ ಅಲ್ಲಿ ನಾವು ಸ್ವಾತಂತ್ರ್ಯೋತ್ಸವವನ್ನು ಕೂಡ ಮಾಡ್ತಾ ಇದ್ದೆ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆಗಿನ ಕಾಲದವರಿಗೆ ಈ ಭೇದ ಭಾವ ಇಲ್ಲ. ಈಗ ಯಾಕೆ ಇಷ್ಟು ಬಂತು? ದಯಮಾಡಿ ಯಾರು ಬೇಸರ ಮಾಡಬೇಡಿ. ನನ್ನ ಅಪ್ಪ ಹೇಳ್ತಿದ್ರು, ಇತ್ತೆ ಗಲಾಟೆ ಮಾಡ್ಬೇರೆ ಬೈಯಾಡ್ಬೇಕ ಒಟ್ಟಿಗೆ ಒಂಜೇ ಪ್ಲೇಟ್ ಇಡು ಗೋಲಿ ಬಜೆ ತಿನ್ಬೇರೆ ಅಂತ ಗಲಾಟೆ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡುವಾಗ ನನಗೆ ಈಗ ಹೇಳುವಾಗಲೇ ದುಃಖ ಬರ್ತದೆ. ಈ ಪರಿಸ್ಥಿತಿ ಬರಲೇಬಾರ್ದು. ನಾನು ನಿಮಗೆ ಲಾಸ್ಟಿಗೆ ಹೇಳ್ತೇನೆ ಅಂತ ಹೇಳಿದರೆ, ದಯಮಾಡಿ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಒಂದು ಪ್ರಾರ್ಥನೆ ಮಾಡಿ, ಎಲ್ಲರ ಬಗ್ಗೆ ಪ್ರಾರ್ಥನೆ ಮಾಡಿ. ನಿಮ್ಮ ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಸಂಪತ್ತಿನ ಬಗ್ಗೆ, ವ್ಯಾಪಾರದ. ಆದರೆ ದಯಮಾಡಿ ನಾನೊಂದು ಸಣ್ಣ ನಿಮಗೆ ಒಂದು ವಿಷಯ ಹೇಳ್ತೇನೆ. ಎಲ್ಲಿ ಕೂಡ ಮಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಂಡಿಯಾ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಹಿಂದೂ ಮುಸ್ಲಿಂ ಎಂಬ ಗಲಾಟೆ ಬರಲೇಬಾರದು. ಇದು ನನ್ನ ಒಂದು ನಿತ್ಯ ಪ್ರಾರ್ಥನೆ. ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ. ಹಿಂದೂ ಮುಸ್ಲಿಂ ಅಂತ ಗಲಾಟೆ ಗದ್ದಲ ಬಂದ್ರೆ ಅದಲ್ಲಿ ಹೋಯ್ತಲು ಆ ಪ್ರೀತಿ ವಿಶ್ವಾಸ ಎಲ್ಲೆಲ್ಲಿ ಹೋಗ್ತದೆ. ನನ್ನ ಮನೆಯಲ್ಲಿ ನನ್ನ ಮಗನಿಗೆ ಗೊತ್ತು, ನನ್ನ ಬೆಡ್ರೂಮ್ನಲ್ಲಿ ಮೊಹಮ್ಮದ್ ರಫೀದೊಂದು ಫೋಟೋ ಇಟ್ಟಿದ್ದೇನೆ. ನೀವು ನಂಬ್ತೀರಾ? ಯಾವಾಗಲೂ ಬಂದು ಬಿಡ್ಬೋದು ನನ್ನ ಬೆಡ್ರೂಮ್ನಲ್ಲಿ ನಾನು ತೋರಿಸ್ತೇನೆ. ಯಾಕೆಂತ ಹೇಳಿದ್ರೆ ಇದು ಪ್ರೀತಿಯಲ್ಲಿ ಇರಬೇಕು. ನಾವು ಪ್ರೀತಿಯಲ್ಲಿದ್ದರೆ ದೇವರನ್ನು ಯಾವತ್ತೂ ನಮ್ಮನ್ನು ಬಿಡುವುದಿಲ್ಲ. ಇದೇ ಪ್ರಕಾರವಾಗಿ ನನ್ನ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ಹೇಳಿದೇನೆಲ್ಲ, ಎಲ್ಲರೂ ಒಂದು ಸಲ ಹಿಂದೂ ಮುಸ್ಲಿಂ ಜಗಳ ಎಲ್ಲಿ ಇಡೀ ಜಗತ್ತಿನಲ್ಲಿಯೇ ಆಗಬಾರ್ದು. ಅಥವಾ ಯಾವ ಧರ್ಮದ ಮೇಲೆ ಬೇಕಿದ್ರೆ ಕಪ್ಪು ಬಿಳುಪು ಬೇಕಿದ್ರೆ ಜಗಳ ಆಗಲಿ, ಒಂದು ಕಡೆಯಲ್ಲಿ ಆಗ್ತದಂತೆ, ಅದು ಗೊತ್ತಿಲ್ಲ. ಅದಾದ್ರೆ ಅವರವರೇ ಮುಖಕ್ಕೆ ಏನಾದರೂ ಪೌಡರ್ ಹಾಕಿ ಸರಿ ಮಾಡಿಕೊಳ್ತಾರೆ. ಆದರೆ ಈ ಧರ್ಮದ ಬಗ್ಗೆ ಎಲ್ಲಿ ಜಗಳ ಆಗಬಾರ್ದು ಅಂತೇಳಿ ನನ್ನ ಒಂದೇ ಪ್ರಾರ್ಥನೆ. ಮತ್ತೊಂದು, ಇನ್ನೂ ಏನಾದರೂ ನಮ್ಮ ಕುದ್ರೋಳಿ ಅವರು ರೆಡಿಯಾಗಿದ್ದಾರೆ ನನಗೆ ಕ್ವಶನ್ ಕೇಳಲಿಕ್ಕೆ. ನಾನು ಇನ್ನೊಂದು ಕೂಡ ಹೇಳ್ತೇನೆ ಅಂತ ಹೇಳಿದ್ರೆ, ಮುಂದೆ ಕೇಳ್ತಿಲ್ಲ. ಈಗ ಇದನ್ನು ಈಗ ನನ್ನ ಕೈಯಲ್ಲಿದ್ದ ಮೈಕವನ್ನು ನಾನು ಅಲೋಸಿಯಸ್ ಕಾಲೇಜಿನ ಅದೇ ಪ್ರಕಾರ ಲೆಕ್ಚರರ್, ಇಂಗ್ಲಿಷ್ ಲೆಕ್ಚರರ್ ಅವರಿಗೆ ನನ್ನ ಮೈಕವನ್ನು ಹಸ್ತಾಂತರಿಸಿದ್ದಾರೆ. ನನ್ನ ಪ್ರಶ್ನೆ ನಮ್ಮ ಚಾರ್ಲ್ಸ್ ಫುರ್ಟಾಡೋ ಅವರಿಗೆ, ಈಗ ಉಪವಾಸ ಎಲ್ಲ ಧರ್ಮದವರು ಉಪವಾಸ ಆಚರಿಸ್ತಾರೆ, ಮುಸಲ್ಮಾನರು ಕೂಡ ಉಪವಾಸ ಆಚರಿಸ್ತಾ ಬರ್ತಾ ಇದ್ದಾರೆ. ಈ ಮುಸಲ್ಮಾನರ ಉಪವಾಸದ ಬಗ್ಗೆ ತಮ್ಮಲ್ಲಿರುವಂತಹ ಅನಿಸಿಕೆ ಅಥವಾ ಏನಾದರೂ ಜಿಜ್ಞಾಸೆ, ಏನಾದರೂ ಪ್ರಶ್ನೆ, ಯಾಕೆ ಹೀಗೆ ಈ ಧರ್ಮದಲ್ಲಿ ಇದೆ ಅಂಥದ್ದೇನಾದರೂ ಇದೆ ತಮ್ಮಲ್ಲಿ? ತಮ್ಮ ಮನದಲ್ಲಿ ಏನಾದರೂ ಮೂಡಿತ್ತಾ? ಅವರ ಆರಾಧನೆಗಳ ಬಗ್ಗೆ ಕೇಳಬೇಕು, ಅವರ ಆರಾಧನೆ ಬಗ್ಗೆ ಹೇಳಬೇಕು ಅಂತ ಯಾವುದಾದ್ರೂ ಜಿಜ್ಞಾಸೆಗಳಿದ್ರೆ? ಎಲ್ಲರಿಗೂ ಸಂಜೆಯ ವಂದನೆಗಳು. ನನಗೆ ನಿಮಗೆ ಸತ್ಯ ಹೇಳಬೇಕಾದ್ರೆ, ನಾನೀಗ ಸಾಧಾರಣ ಇದು 35ನೇ ವರ್ಷ ನಾನು ಒಬ್ಬ ಉಪನ್ಯಾಸಕನಾಗಿ ಮತ್ತು ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಸೇವೆ ಮಾಡ್ತಾ ಇರೋದು. ಮತ್ತು ಹೋದ ಸರಿ ನನ್ನನ್ನು ಒಂದು ಸಮಾರಂಭ ನಾನು ಹೇಳಿದ್ದೆ, ನಾನು ಹುಟ್ಟಿದ್ದು ಮಂಗಳೂರು, ಬೆಳೆದದ್ದು ಬೆಂಗಳೂರಿನಲ್ಲಿ. ಮತ್ತು ನನಗೆ ಸಹ ಈಗ ನಮ್ಮ ಇನ್ನೋರ್ವ ಅತಿಥಿ ಹೇಳಿದ ಹಾಗೆ, ಈ ನಾನು ಬೆಳೆಯುವಾಗ, ಈಗ ನನಗೆ 59 ವರ್ಷ, ನಮ್ಮ ಪೀಳಿಗೆಯವರಿಗೆ ನಾನು ನೆನೆಸ್ತೇನೆ ಇಂಥ ಒಂದು ಸೆಗ್ರಿಗೇಷನ್ ಅಥವಾ ಕಂಪಾರ್ಟ್ಮೆಂಟಲೈಸೇಷನ್ ಇರಲಿಲ್ಲ. ಆದರೂ ಕೂಡ ನಮಗೆ ಬೇರೆಯವರ ವಿಚಾರ, ಅವರ ಧರ್ಮದ ವಿಚಾರ ಬಹಳಷ್ಟು ಅರಿವು ಉಂಟು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ನನಗೆ ತುಂಬ ಮುಸಲ್ಮಾನ ಫ್ರೆಂಡ್ಸ್ ಇದ್ರು, ಬಹಳ ಉತ್ತಮ ಫ್ರೆಂಡ್ಸ್ ಇವತ್ತಿಗೂ ಇದ್ದಾರೆ. ಆಗ ಇದ್ದವರು ಇನ್ನೂ ಸಹ ನಾವು ಟಚಲ್ಲಿದ್ದೇವೆ.
ಮತ್ತು ನಾನದು ಹಾಗೆ ನನಗೆ ಅದು ಆ ಫೀಲಿಂಗೇ ಬರೋದಿಲ್ಲ. ಈಸಾನುಲ್ಲಾ ಖಾನ್ ಅಂತ ಅವರು ನನ್ನೊಟ್ಟಿಗೆ ಫಸ್ಟ್ ಇಯರ್ MA ಮಾಡಿ ಆಮೇಲೆ ಅವರು ಡಿಸ್ಕಂಟಿನ್ಯೂ ಮಾಡಿ ಆಮೇಲೆ ಬ್ಲೂ ಡಾರ್ಟಲ್ಲಿ ಅವರು ಟಾಪ್ ಪೊಸಿಷನ್ಗೆ ಹೋಗಿ ಆಮೇಲೆ ರಿಟೈರ್ ಆದರು. ಮತ್ತು ನಾನು ಹೇಳಿದೆ, ನಾನು ಇವತ್ತು ಸೈಕಲ್ ಬಿಟ್ಟು ಸ್ಕೂಟರ್ ಬಿಟ್ಟು ಕಾರ್ ಬಿಡಬೇಕಾದ್ರೆ ನನ್ನ ಇಬ್ಬರು ಫ್ರೆಂಡ್ಸ್ ಕಾರಣ ಅಂತ. 6th and 7th ಸ್ಟ್ಯಾಂಡರ್ಡಲ್ಲಿ ಅವರು ನನಗೆ ಸೈಕಲ್ ಹೇಗೆ ಬಿಡೋದು ಅಂತ ಕಲಿಸಿದರು. ಆದ್ದರಿಂದ ಈಗಿರುವ ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಮಟ್ಟಿಗೆ ನಾವು ಬೇರೆ ಧರ್ಮದವರ ವಿಚಾರ ನಾವು ಕಲಿಯುತ್ತಾ ಅಥವಾ ಕಲಿಯುವ ಒಂದು ಮನಸ್ಸನ್ನು ಮಾಡಲೇಬೇಕು. ಈಗ ಉಪವಾಸದ ನನಗೇನು ಅರಿವುಂಟು ಅಂತ ಕೇಳಿದರು. ನನಗೆ ಅರಿವು ಬಹಳ ಲಿಮಿಟೆಡ್, ಸತ್ಯ ಹೇಳೋದು. ನಾನು ಇವತ್ತು ಸ್ವಲ್ಪ ಕಲ್ತ್ಕೊಂಡು ಹೋಗಬೇಕಾಗ್ತದೆ. ಆದರೆ ಐ ಗ್ರೇಟ್ಲಿ ಅಡ್ಮೈರ್ ದ ಫಾಸ್ಟಿಂಗ್. ಯಾಕಂದರೆ ನನಗೆ ಫಾಸ್ಟಿಂಗ್ ಅಂದರೆ, ನಾವು ಕೂಡ ಕ್ರೈಸ್ತರು, ನೀವು ಹೇಳಿದಾಗೆ ಈಗ ನಾವು ಕಪ್ಪು ದಿನಗಳಲ್ಲಿದ್ದೇವೆ, ಲೆಂಟ್ ಅಂತ ಹೇಳ್ತೇವೆ ನಾವು. 40 ದಿವಸಗಳು ಲೆಂಟ್ ಪೀರಿಯಡ್ ನಾವು ಫಾಲೋ ಮಾಡ್ತೇವೆ. ಎಲ್ಲರೂ ಫಾಲೋ ಮಾಡ್ತಾರಾ? ನನಗೆ ಏನೂ ಕಾನ್ಫಿಡೆನ್ಸ್ ಇಲ್ಲ ಕ್ರೈಸ್ತರಲ್ಲಿ. ನಿಮ್ಮಲ್ಲಿರುವ ಆ ಡಿಸಿಪ್ಲಿನ್ ಡೆಫಿನೆಟ್ಲಿ ಇಲ್ಲ. ಅದು ನಾನು ಕೂಡ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್, ನಾನು ಕ್ಯಾಥಲಿಕ್ ಅಲ್ಲ. ಕ್ಯಾಥಲಿಕ್ಸಲ್ಲಿ ಹೆಚ್ಚು ಇದನ್ನು ಒಬ್ಸರ್ವ್ ಮಾಡ್ತಾರೆ. ಆದರೆ ನನಗೆ ಅನಿಸೋದು ಈ ಫಾಸ್ಟಿಂಗ್ ಅಥವಾ ಉಪವಾಸ ಅದು ಫಿಸಿಕಲ್ ಹೌದು, ಬಟ್ ಅದಕ್ಕಿಂತ ಹೆಚ್ಚಾಗಿ ಅದೊಂದು ಸಾಂಕೇತಿಕ. ಅಂದರೆ ಇಟ್ ಈಸ್ ಅ ಸ್ಪಿರಿಚುವಲ್ ಆ್ಯಂಡ್ ಇಟ್ ಈಸ್ ಅನ್ ಇಮೋಷನಲ್ ಆ್ಯಂಡ್ ಸೈಕಲಾಜಿಕಲ್, ಮೋಸ್ಟ್ಲಿ ಸ್ಪಿರಿಚುವಲ್ ನಾನು ಹೇಳೋದಾದರೆ. ಯಾಕಂದರೆ ಇಟ್ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್, ತ್ಯಾಗ. ನಮ್ಮ ಜೀವನದಲ್ಲಿ ಯಾವುದನ್ನಾದರೂ ತ್ಯಾಗ ಮಾಡಿ ಉಳಿದುದರಲ್ಲಿ ನಾವು ಬೇರೆಯವರ ಕಲ್ಯಾಣಕ್ಕೋಸ್ಕರ ಯತ್ನಿಸುವುದು. ದಟ್ ಈಸ್ ವಾಟ್ ಐ ಅಡ್ಮೈರ್. ಈಗ ಏನಾಗ್ತದಂದರೆ, ಹಿಸ್ಟ್ರಿಯಲ್ಲಿ ಬೇರೆ ಬೇರೆ ಫೇಸಸ್ ನಾವು ಪಾಸಾಗಿ ಹೋಗಿದ್ದೇವೆ. ಇನಿಷಿಯಲಿ ಕ್ರಿಶ್ಚಿಯಾನಿಟಿ ಕೂಡ ನನಗೆ ಗೊತ್ತಿರುವ ಪ್ರಕಾರ ಬಹಳ ಕಟ್ಟುನಿಟ್ಟಾಗಿ ಇತ್ತು. ಆದರೆ ಆಗ ಅದರಲ್ಲಿ ಬೇರೆ ರೀತಿಯ ತೊಂದರೆಗಳು ಕೂಡ ಒಳಬಂದವು. ಆದ್ದರಿಂದ ಆಮೇಲೆ ನೀವು ಕೇಳಿರ್ಬೋದು, ರಿಫಾರ್ಮೇಷನ್ ಅದು ಇದು ಆಗಿ ಒಂದು ರೀತಿಯಲ್ಲಿ ಕ್ರೈಸ್ತತ್ವವನ್ನೇ ಒಳಗಿನಿಂದ ಸ್ವಚ್ಛಗೊಳಿಸುವ ಒಂದು ಯತ್ನ ಕೂಡ ಆಯಿತು. ಅದರಿಂದ ಇವತ್ತು ನಾವು ಎಷ್ಟು ಜನ ಫಾಸ್ಟ್ ಮಾಡ್ತೇವೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ನಾನು ಲೆಂಟನ್ ಪೀರಿಯಡಲ್ಲಿ ಫಾಸ್ಟ್ ಮಾಡೋದಿಲ್ಲ. ಆದರೆ ನನ್ನ ಒಂದು ನಂಬಿಕೆ ಮತ್ತು ನನ್ನ ಒಂದು ಭಕ್ತಿ ಏನಂದರೆ, ನನ್ನ ಜೀವನದಲ್ಲಿ ನಾನು ದೇವರನ್ನು ಬೇರೆಯವರಿಗೆ ತೋರ್ಪಡಿಸಲೇಬೇಕು. ಇಟ್ ಮೈಟ್ ಬಿ ಇನ್ ಫಾಸ್ಟಿಂಗ್, ಇಟ್ ಮೈಟ್ ಬಿ ಇನ್ ಡೂಯಿಂಗ್ ಗುಡ್ ವರ್ಕ್ಸ್. ನೀವು ಹೇಳಿದ್ರಿ ಮುಸಲ್ಮಾನರು ತುಂಬ ಚಾರಿಟಿ ಮಾಡ್ತಾರೆ, ಅದು ನನಗೂ ಗೊತ್ತುಂಟು, ನಾನು ಅದಕ್ಕೆ ಟೆಸ್ಟಿಮನಿ ಹೇಳಬಲ್ಲೆ. ಮತ್ತು ಮುಖ್ಯವಾಗಿ ಬೇರೆಯವರನ್ನು ನಮ್ಮ ಹಾಗೆ ಸ್ವೀಕರಿಸುವುದು, ಅದು ಈಗ ಬೇಕಾದ ಒಂದು ಬಹಳ ಮುಖ್ಯವಾದ ಒಂದು ಪರಿವರ್ತನೆಯ ಕಾರ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಈಗ ನಾವು ಧರ್ಮಗಳ ನಡುವೆ ಅಲ್ಲ, ಆದರೆ ಇಲ್ಲಿ ಶುರುವಲ್ಲಿ ನೀವು ಹೇಳಿದಾಗೆ ಸೃಷ್ಟಿಕರ್ತನ ಹೆಸರಿನಲ್ಲಿ ಈ ಸಮಾರಂಭವನ್ನು ನೀವು ಶುರು ಮಾಡಿದ್ರಿ. ಸೃಷ್ಟಿಕರ್ತನು ಒಬ್ಬನೇ, ದೇವರು ಒಬ್ಬನೇ ಎಂಬುದನ್ನು ನಾವು ನಂಬಿಕೊಂಡು ನಾವು ನಮ್ಮ ನಂಬಿಕೆಯಲ್ಲಿ ದೃಢರಾಗಿ ನಿಂತು ಲೋಕದ ಕಲ್ಯಾಣಕ್ಕೋಸ್ಕರ ಬೇರೆ ಬೇರೆ ಪ್ರವಾದಿಗಳು ಮತ್ತು ಬೇರೆ ಬೇರೆ ಅವತಾರಗಳು ಬಂದದೆಲ್ಲ ನಾನು ನೋಡುವ ಹಾಗೆ ಒಳ್ಳೇದು ಮಾಡಲಿಕ್ಕೆ, ಇನ್ಯಾವ ಬೇರೆ ಕಾರಣಕ್ಕೂ ಅಲ್ಲ. ಅದರಿಂದ ಫಾಸ್ಟಿಂಗ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ನನಗೆ ನೀವು ಮಾಡುವ ಈ ಫಾಸ್ಟಿಂಗ್ ಬೇಸಿಕಲಿ ಇಟ್ ಮೇಕ್ಸ್ ಯು ಮೋರ್ ಹ್ಯೂಮನ್ ಆ್ಯಂಡ್ ಮೇಕ್ಸ್ ಯು ಮೋರ್ ಜನರಸ್. ಉದಾರತನ ಬರ್ತದೆ ಅದರಲ್ಲಿ. ಮತ್ತು ಮುಖ್ಯವಾಗಿ ಬೇರೆಯವರ ಕೈ ಹಿಡಿದು ಅವರನ್ನು ಎತ್ತಿ ಒಟ್ಟಿಗೆ ಮುಂದೆ ಸಾಗುವ ಒಂದು ಸ್ಪಿರಿಟನ್ನು ನಮ್ಮಲ್ಲಿ ಅದನ್ನು ಬರಮಾಡ್ತದೆ. ನನ್ನ ಮುಂದಿನ ಪ್ರಶ್ನೆ, ರಶೀದ್ ವಿಟ್ಲ ಸಾಮಾಜಿಕ ಕಾರ್ಯಕರ್ತ, ಭಾಳಷ್ಟು ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವಂಥವ್ರ ವ್ಯಕ್ತಿ, ಎಲ್ಲ ಮತ ಅನುಯಾಯಿಗಳೊಂದಿಗೆ ನಿಕಟ ಸಂಪರ್ಕ ಮತ್ತು ಸಂಬಂಧ ಇದೆ. ನಾನು ಒಂದು ಪ್ರಶ್ನೆ ನಿಮ್ಮಲ್ಲಿ, ಸಾಮಾಜಿಕವಾಗಿ ನಾವು ಕೆಲಸ ಮಾಡುವಾಗ ಒಬ್ಬ ಮುಸ್ಲಿಂ ಎಂಬ ನೆಲೆಯಲ್ಲಿ
ತಮಗೆ ಯಾವ ಸಂದರ್ಭದಲ್ಲಿ ಅನಿಸಿತು ನನ್ನ ಬಗ್ಗೆ, ಅಂದರೆ ಮುಸಲ್ಮಾನರ ಬಗ್ಗೆ, ಇಸ್ಲಾಮಿನ ಬಗ್ಗೆ ಈ ಜನರಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ಯಾವುದಾದ್ರು ಸಂದರ್ಭ ನಿಮಗೆ ಬಂದಿದೆಯಾ ಅಂತ? ಅಸ್ಸಲಾಮು ಅಲೈಕುಂ ಹಾಗೂ ಸಹೋದರ ಧರ್ಮದವರಿಗೆ ನಮಸ್ಕಾರ. ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಯುನಿಎಫ್ ಹಮ್ಮಿಕೊಂಡಿದೆ. ಅದಕ್ಕಾಗಿ ನಮ್ಮ ಪ್ರೀತಿಯ ಮಿತ್ರರಾದಂತಹ ಅಬ್ದುಲ್ ರೌಫ್ ಕುದ್ರೋಳಿ ಹಾಗೂ ಖಾಲಿದ್ ಉಲ್ಲಾಲ್ರವರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳಷ್ಟು ಒಳ್ಳೆಯ ಒಂದು ಪ್ರಶ್ನೆಯನ್ನು ನಮಗೆ ಕೇಳಿದ್ದೀರಿ. ಬಹುಶಃ ಸಾಮಾಜಿಕ ರಂಗದಲ್ಲಿ ಸರ್ವ ಮತ ಧರ್ಮದ ಜನರೊಟ್ಟಿಗೆ ಸದಾ ಬೆರೆಯುತ್ತಿರುವಂತಹ ವ್ಯಕ್ತಿಯಾದ ಕಾರಣ ನನಗೆ ಈ ತನಕ ನನಗೆ ಸಿಕ್ಕಿರುವಂತಹ ಸಹೋದರ ಧರ್ಮದ ಸ್ನೇಹಿತರಾಗಿರ್ಬೋದು, ಸಹೋದರ ಧರ್ಮದವರೊಂದಿಗೆ ಬೆರೆತು ಮಾಡುವಂತಹ ಸಹಕಾರ ಆಗಿರ್ಬೋದು, ಯಾವತ್ತೂ ನಾನು ಇಷ್ಟರವರೆಗೆ ಅವರ ಬಾಯಿಂದ ಇಸ್ಲಾಂ ಧರ್ಮದ ಬಗ್ಗೆ ಆಗಲಿ ಅಥವಾ ಮುಸಲ್ಮಾನರ ಬಗ್ಗೆ ಆಗಲಿ, ಇಸ್ಲಾಂ ಆಚಾರ ವಿಚಾರಗಳ ಬಗ್ಗೆ ಆಗಲಿ ತಪ್ಪು ಅಭಿಪ್ರಾಯ ಬಂದಿಲ್ಲ. ಏನೋ ನಮ್ಮ ನಾಡಿನಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಸೀಮಿತ ಜನರಿಂದ ಇಂತಹ ಒಂದು ಅವ್ಯವಸ್ಥೆಗಳಾಗಿರ್ಬೋದು ಅಥವಾ ಇಂತಹ ಒಂದು ಆಚಾರಗಳು ಬಂದಿರ್ಬೋದು, ಅಪಚಾರಗಳು ಬಂದಿರ್ಬೋದು. ಅದು ಅಂತಹ ಸಂದರ್ಭದಲ್ಲಿ 99% ಜನರು ಇದರ ಒಂದು ಏನು 1% ಜನರು ಮಾಡುವಂತಹ ತಪ್ಪಿಗಾಗಿ 99 ಜನರು ಪ್ರಾಯಶ್ಚಿತ್ತ ಅಥವಾ ಸಫರ್ ಆಗ್ತಾರೆ. ಆದ್ರಿಂದ ನಮ್ಮ ಈ ಒಂದು ಏನು ನೀವು ಕೇಳಿದಂತಹ ಪ್ರಶ್ನೆಯಲ್ಲಿ ನಮಗೆ ಅಂತಹ ಯಾವುದೇ ಸಮಸ್ಯೆ ಆಗಿಲ್ಲ. ಮಾಡೋರು ಇರ್ತಾರೆ, ಆದರೆ ಅದನ್ನು ನಾವು ಕಿವಿಗೊಡೋದಿಲ್ಲ. ನಾವು ನಮ್ಮಷ್ಟಕ್ಕೆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ವಿಶೇಷವಾಗಿ ರಂಜಾನ್ ತಿಂಗಳಲ್ಲಿ ನಾವು ಅಲ್ಲಾಹನಿಗೆ ಅಥವಾ ದೇವನಿಗೆ ಅತ್ಯಂತ ಹತ್ತಿರವಾಗಿರ್ತೇವೆ. ನಮ್ಮ ಮುಸಲ್ಮಾನರಿಗೆ ಒಂದು ಪವಿತ್ರವಾದಂತಹ ತಿಂಗಳು. ಈ ತಿಂಗಳಲ್ಲಿ ನಾವು ಸರ್ವ ಧರ್ಮೀಯರನ್ನ, ಸರ್ವ ಜನಾಂಗವನ್ನ ಪ್ರೀತಿಸಬೇಕು, ಅವರೊಂದಿಗೆ ಸಂತೋಷದಿಂದಿರಬೇಕು, ಅವರೊಂದಿಗೆ ಉತ್ತಮ ವ್ಯವಹಾರವನ್ನು ನಡೆಸಬೇಕು, ಅವರ ಜೊತೆಗೆ ಪ್ರೀತಿ ವಿಶ್ವಾಸವನ್ನು ಹಂಚಿ ಸಹಬಾಳ್ವೆಯಿಂದ ಇರಬೇಕು ಅಂತ ಹೇಳಿ ನಮಗೆ ಕುರ್ಆನ್ ಕಲಿಸಿಕೊಟ್ಟಿದೆ. ಅದೇ ರೀತಿಯಲ್ಲಿ ಮುಂದುವರಿತಾ ಇದ್ದೇವೆ. ಆ ಪ್ರಶ್ನೆಗೆ ಒಂದು ಉತ್ತರ ಬೇಕು. ಇಸ್ಲಾಂ ಮತ್ತು ಮುಸಲ್ಮಾನರ ಆಚರಣೆಗಳಲ್ಲಿ ತಮಗೆ ಇಷ್ಟವಿಲ್ಲದ್ದು, ಅಂದರೆ ತಮಗೆ ಇಷ್ಟರ ತನಕ ಅರ್ಥವಾಗದಂತಹ ಪ್ರಶ್ನೆಗಳಿರುವಂತಹ ಯಾವುದಾದ್ರೂ ಆಚರಣೆಗಳಿವೆ? ಅಂದರೆ ಈಗ ನಿಮಗೆ ಸೌಹಾರ್ದತೆ ಇದೆ, ಪ್ರೀತಿ ಇದೆ, ಆದರೆ ಈ ವಿಚಾರ ನನಗೆ ಅರ್ಥ ಆಗುವುದಿಲ್ಲ, ಇವರು ಯಾಕೆ ಇಂಥ ಹಬ್ಬ ಆಚರಿಸ್ತಾರೆ ಅಥವಾ ಇಂಥ ಕೆಲಸ ಯಾಕೆ ಮಾಡ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದಾದರೂ ನಿಮಗೆ ನಿಮ್ಮ ಬದುಕಿನಲ್ಲಿ ಅನಿಸಿದೆ ಹಾಗೆ? ಒಳ್ಳೆ ಪ್ರಶ್ನೆ. ಆದರೆ ಅದಕ್ಕೆ ಉತ್ತರ ಕೊಡಬೇಕಾದ್ರೆ ತುಂಬ ಆಲೋಚನೆ ಮಾಡಬೇಕು. ಒಳ್ಳೆ ಪ್ರಶ್ನೆ ಅದು. ಯಾಕೆಂತ ಹೇಳಿದರೆ ಅಲ್ಲ, ಇಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರು ಅವರಲ್ಲಿ ಒಂದು ಪ್ರಶ್ನೆ ಏನೆಂದರೆ, ಯಾಕೆ ಕೆಲವರು ಮುಸಲ್ಮಾನರ ಬಗ್ಗೆ ಪತ್ರಿಕೆಗಳಲ್ಲಿ, ವೇದಿಕೆಗಳಲ್ಲಿ, ಸಾಹಿತ್ಯಗಳಲ್ಲಿ ಯಾಕೆ ಹೀಯಾಳಿಸುವುದು, ನಾವೇನು ಮಾಡಿದ್ದೇವೆ ಅಂತ ಯಾವುದಾದ್ರೂ ಅಪರಾಧ ತಮಗೆ ಗೊತ್ತಿದೆಯಾ ಅಂತ? ಮುಸ್ಲಿಮಾನರ ಎಲ್ಲ ಕಾರ್ಯಕ್ರಮಗಳು ನನ್ನ ಮಟ್ಟಿಗೆ ಹೇಳುವುದಾದರೆ ತುಂಬ, ಇಲ್ಲಿ ನೋಡಿ ಎಲ್ಲ ಸಮಾಜದವರು ಇದ್ದಾರೆ ಅಂತ ಕಾಣ್ತದೆ. ಎಲ್ಲರಿದ್ದಾರೆ. ಅವರೆಲ್ಲ ಯಾಕೆ ಬಂದಿದ್ದಾರೆ? ಈ ಸಮಯವನ್ನು ನಾವು ಒಟ್ಟಿಗೆ ಇರಬೇಕು ಅಂತ ಉದ್ದೇಶವನ್ನು ಬಿಟ್ಟು ಕೆಲವರು ಒಳ್ಳೆಯ ಕಾರ್ಯಕ್ರಮವನ್ನು ಬದಿಗೊತ್ತಿ ಬಂದಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರ ಪ್ರಶ್ನೆಗೆ. ಆದರೆ ಅದರ ಮಧ್ಯದಲ್ಲಿ ನಾನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂತ ಹೇಳಿದರೆ, ಇದವರ ಪ್ರಶ್ನೆ ಅಲ್ಲ. ನಾವು ಯಾವತ್ತೂ ಕೂಡ ನಾನು ಹಿಂದುವಾಗಿ ಯಾವ ಧರ್ಮವನ್ನು ಕೂಡ ನಾನು ತೆಗಳ್ಬಾರ್ದು, ದೂರಬಾರ್ದು. ಅವ ಮುಸ್ಲಿಂ, ಅವ ಕ್ರಿಶ್ಚಿಯನ್, ಅವ ಹಾಗೆ, ಅವನು ಹೀಗೆ, ಅವರಿಗೆ
ಒಂದು ವೇಳೆಗೆ ನಾನೇ ಹೇಳ್ತೇನೆ, ನಾನು ಆರಾಧನೆ ಮಾಡುವ ದೇವರನ್ನು ಹೊಗಳಿ ಬೇರೆ ದೇವರನ್ನು ತೆಗಳಿದರೆ ಅಲ್ಲ ನನಗೆ ಕಷ್ಟ ಕೊಡುವುದಿಲ್ಲ, ಜೀಸಸ್ ನನಗೆ ಕಷ್ಟ ಕೊಡುವುದಿಲ್ಲ. ನನಗೆ ಕಷ್ಟ ಕೊಡುವುದ್ಯಾರು? ನಾನು ಆರಾಧನೆ ಮಾಡುವ ದೇವರೇ ನನಗೆ ಕಷ್ಟ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಹಿಂದಿಯಲ್ಲಿ ಒಂದುಂಟು ಉಪ್ಪರ್ವಾಲ ಅಂತ ಹೇಳಿ. ಎಲ್ಲ ಉಪ್ಪರ್ವಾಲ ನೋಡ್ತಾನೆ, ಎಲ್ಲ ನಾವು ಪ್ರಾರ್ಥನೆ ಮಾಡುವುದು, ಎಲ್ಲ ನಾವು ದೇವರಿಗೆ ಸಮರ್ಪಣೆ ಮಾಡುವುದು, ಇದು ಇಷ್ಟೆಲ್ಲ ಮಂದಿಗೆ ನೀವು ಅನ್ನದಾನವನ್ನು ಮಾಡುವುದು, ಇದೆಲ್ಲ ಉಪ್ಪರ್ವಾಲ ನೋಡ್ತಾನೆ. ಇದು ಈ ಕಾರ್ಯಕ್ರಮವನ್ನು ಆಲೋಚನೆ ಮಾಡುವವರಿಗೆ ಅಲ್ಲಕ್ಕಿಂತಲೂ ನಾನು ಹೇಳ್ತೇನೆ, ಉಪ್ಪರ್ವಾಲ ಖಂಡಿತವಾಗಿಯೂ ಒಳ್ಳೆ ಆಶೀರ್ವಾದ ಮಾಡ್ತಾರೆ. ಈ ದಾನ ಉಂಟಲ್ಲ, ಅನ್ನದಾನ ಅಂತ ಹೇಳ್ತೇವೆ ನಾವು, ಅದು ಏನಿರಲಿ ಆಹಾರ. ಇದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಒಂದೇ ಮನೋಭಾವನೆಯಿಂದ ಪ್ರೀತಿ ವಿಶ್ವಾಸದಲ್ಲಿ ಇರಬೇಕು. ನಾನು ಹಾಗೆ ಹೇಳಿದ್ದೇನೆಲ್ಲ, ನಮ್ಮಲ್ಲಿ ನನ್ನ ಆಫೀಸಿಗೆ ಬರ್ತಾರೆ, ನಾನು ಮೊಗವೀರ ಸಮಾಜದವ, ನಾನು ಒಬ್ಬನಿಗೆ ಹೇಳಿದ್ದೇನೆ, ದಯಮಾಡಿ ನೀವು ಉದ್ದಕ್ಕೆ ಮಾತಾಡ್ತಾನೆ ಅಂತೇಳಿ ಆಲೋಚನೆ ಮಾಡಬೇಡಿ. ನಾನು ಒಬ್ಬನಿಗೆ ಕೇಳಿದೆ, ನೋಡು ಮಾರೆ, ನೀನು ಯಾವತ್ತೂ ಕೂಡ ಆ ಧರ್ಮ ಈ ಧರ್ಮ ಅದು ಧರ್ಮ ಇದು ಧರ್ಮ ಅಂತ ಹೇಳ್ತೀಯಲ್ಲ, ನಿನ್ನ ಧರ್ಮ ಯಾವುದು? ನಾನು ಹೇಳುವುದಿಲ್ಲ ಅವನ ಧರ್ಮ, ನಿಮ್ಮಲ್ಲಿ ಹೇಳುವುದಿಲ್ಲ. ನೀನು ಇನ್ನೊಂದು ಜನ್ಮದಲ್ಲಿ ಅದೇ ಧರ್ಮದಲ್ಲಿ ಹುಟ್ಟಿದೆ ಅಂತೇಳಿ ಯಾವ ಧೈರ್ಯ ನಿನಗೆ? ಬಿಡು, ನಿನ್ನ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದನಂತ ಹೇಳಿ ನಿನಗೆ ಧೈರ್ಯ ಉಂಟಾ? ಉತ್ತರ ಇಲ್ಲ ಅವನಿಗೆ. 4.5 ವರ್ಷ ಆಯ್ತು ಅವನಿಗೆ. ಅವನ ತಾಯಿ ಬಂದು ನನ್ನ ಹತ್ರ ಹೇಳಿದ್ರು, ನನ್ನನ್ನು ಅಲ್ಲಿ ಕೆಲವರು ಮಾಸ್ಟರ್ ಅಂತ ಕರೆಯೋದು, ನಾನೊಂದು ಟೈಪ್ ರೈಟಿಂಗ್ ಕಂಪ್ಯೂಟರ್ ಮಾಸ್ಟರ್ ಆಗಿದೆ. ಮಾಸ್ಟರ್ ಏರಿಯನ್ನ ಮಗನು ಮಸ್ತ್ ಬದಲಾವಣೆ ಮಾಡ್ತಾರೆ. ಬದಲಾವಣೆ ಆವಡೆ ನಮ್ಮ ಏಪಲ ಆ ಧರ್ಮದ ದೇವರಿಂಚ ಈ ಧರ್ಮದ ದೇವರಿಂಚ ಇರು ನಮಗೆ ಪನೊಂದಿತ್ತೆ ಇತ್ತೆ 4 ವರ್ಷೋಡು ಪನೊಂದಿಜ್ಜೆ ಮಾಸ್ಟರ್ ಅಂತ. ಇದು ಬದಲಾವಣೆ ಮಾಡಬೇಕು ನಾವು. ಎಲ್ಲ ನಾವು ಮಾಡಿದ ಪೂಜೆ ಪುರಸ್ಕಾರ, ನಾನೀಗ ರಾಮ ಕೃಷ್ಣನಿಗೆ ದೇವಿ ಸರಸ್ವತಿಗೆ ಆರಾಧನೆ ಮಾಡಲಿ, ಆದರೆ ಅದರ ಫಲ ಕೊಡುದು ನನಗೆ ಹಿಂದಿಯಲ್ಲಿ ಹೇಳ್ತಾರಲ್ಲ ಉಪ್ಪರ್ವಾಲ. ಇದು ನೆನ್ಪಿಟ್ಕೊಳ್ಳಿ, ಉಪ್ಪರ್ವಾಲ ಶ್ರೇಷ್ಠ. ಅವನನ್ನು ಖಂಡಿತವಾಗಿಯೂ ನಾನು ಒಳ್ಳೆ ಕೆಲಸ ಮಾಡಿದರೆ ನನಗೆ ಆಶೀರ್ವಾದ ಮಾಡ್ತಾನೆ. ಇದೇ ರೀತಿ ನಿಮಗೆ ಪ್ರಶ್ನೆಯ ಅವರ ಹೇಳಿದರ ಒಟ್ಟಿಗೆ ನಾನು ಹೇಳುದು, ದಯಮಾಡಿ ನಾವೆಲ್ಲರೂ ಒಂದಾಗೋಣ, ಒಟ್ಟಿಗೆ ಇರೋಣ, ಸ್ನೇಹಿತರಾಗಿ. ಈಗ ಹೇಗೆ ನಾವೆಲ್ಲ ಸಮಾಜದವರು ಒಟ್ಟಿಗೆ ನೀವು ತಿಂತಿರಲ್ಲ, ಅದೇ ರೀತಿ ಇನ್ನೊಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ, ದಯಮಾಡಿ ಈ ಕಾರ್ಯಕ್ರಮವನ್ನು ನೀವು ಸ್ಕೂಲಿಗೆ ಹೋಗ್ತಿರಲ್ಲ, ನಿಮ್ಮ ಎಚ್ಚ ಮಾತ್ರ ನೀವು ಹೇಳಬೇಕು. ಈ ರಂಜಾನ್ನ ಒಂದು ದಿನ ಮಕ್ಕಳನ್ನು ಕರೆದು ಏನಾದರೂ ಒಂದು ರಂಜಾನ್ನ ಬಗ್ಗೆ ತಿಳಿಸುವ ಅಂತ. ಅದು ನಿಮ್ಮ ಮುಸ್ಲಿಂ ಮಕ್ಕಳಿಗೆ ಮಾತ್ರ ಅಲ್ಲ, ಈ ಎಲ್ಲ ಸಮಾಜದವರಿಗೆ ಗೊತ್ತಾಗಬೇಕು ಈ ರಂಜಾನ್ ಉಪವಾಸ ಅಂದ್ರೆ ಏನು. ಆಗ ಯಾವತ್ತೂ ಕೂಡ ಸಣ್ಣ ಮಕ್ಕಳಲ್ಲಿ ಕೂಡ ಇಂಥ ಒಂದು ವೈರತ್ವ ಬರುವುದಿಲ್ಲ. ಸಣ್ಣ ಒಂದು 1 ಗಂಟೆ 2 ಗಂಟೆ ಒಂದು ಕಾರ್ಯಕ್ರಮ, ಖಂಡಿತವಾಗಿಯೂ ಅದಕ್ಕೆ ನಿಮ್ಮ ಹೆಡ್ ಮಾಸ್ಟರ್ ಇರಲಿ, HM ಇರಲಿ, ಯಾರಾದರೂ ಒಪ್ತಾರೆ ಅಂತೇಳಿ ನನಗೆ ಧೈರ್ಯ. ನಿಮಗೆ ಮಾತಾಡಲಿಕ್ಕೆ ಧೈರ್ಯ ಇಲ್ಲದಿದ್ದರೆ ನನ್ನನ್ನು ಕರೆಯಿರಿ, ನಾನು ಅವರ ಹತ್ರ ಹೋಗಿ ಮಾತಾಡ್ತೇನೆ. 1-2 ಗಂಟೆ ಮುಸ್ಲಿಮರ ಬಗ್ಗೆ ಒಂದು ಮಾತನಾಡುವಂತ ನಿಮ್ಮ ಶಾಲೆಯಲ್ಲಿ ಒಂದು ಅವಕಾಶ ಕೊಡಿ ಅಂತ ದಯಮಾಡಿ ನಾನು ನಿಮ್ಮೊಟ್ಟಿಗೆ ಬರಲಿಕ್ಕೆ ನಾನು ಹೆಚ್ಚುತ್ತೇನೆ. ಅದು ಇಂಗ್ಲಿಷ್ ಮೀಡಿಯಂ ಆಗಲಿ ಕನ್ನಡ ಮೀಡಿಯಂ ಆಗಲಿ ಅದು ಮಾಡಬೇಕಾದ. ಇದಕ್ಕೋಸ್ಕರವಾಗಿ ಇನ್ನು ಅವರು ನಮ್ಮ ಲೆಕ್ಚರರಿಗೆ ಯಾವ ಪ್ರಶ್ನೆ ಕೇಳ್ತಾರಂತ ಗೊತ್ತಿಲ್ಲ, ಅವರ ಪ್ರಶ್ನೆಯ ಉತ್ತರಕ್ಕೂ ಕೂಡ ಹೆಚ್ಚಾಗಿ ನಾನು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಧನ್ಯವಾದ. ತಾವು ಟೀಚಿಂಗ್ ಮಾಡ್ತಾ ಇರ್ತೀರಿ, ಆಗ ಟೀಚಿಂಗ್ ಮಾಡುವ ಮಧ್ಯೆ ಕೆಲವೊಮ್ಮೆ ಪಾಠ ಪುಸ್ತಕದಲ್ಲಿ ಕೆಲವು ಇಂಥ ವಿಚಾರಗಳು ಬರ್ತದೆ. ಆ ವಿಚಾರಗಳನ್ನು ಹೇಳಿದರೆ ಇವರಿಗೆ ಬೇಸರ ಆಗ್ತದೆ, ಹೇಳದಿದ್ದರೆ ಪಾಠವಾಗುವುದಿಲ್ಲ ಅಂತ ಯಾವುದಾದ್ರೂ ದಿನ ಅಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ. ಯಾಕೆಂದರೆ ನಾನು BA ಫಸ್ಟ್ ಇಯರಲ್ಲಿ ನಮಗೆ ಮೊಘಲ್ ಹಿಸ್ಟ್ರಿ ಇತ್ತು. ನಾನು ಕ್ಲಾಸ್ಗೆ ಹೋಗುವ ಮುಂಚೆ ನನ್ನ ಇಡೀ ಕ್ಲಾಸಲ್ಲಿ 73 ವಿದ್ಯಾರ್ಥಿಗಳು, ನಾವೊಬ್ಬ ಮುಸಲ್ಮಾನ. ಆಗ ಹಿಸ್ಟ್ರಿ ಲೆಕ್ಚರ್ ಪಾಠ ಮಾಡ್ತಾಯಿದ್ರು. ನಾನು ಕ್ಲಾಸ್ಗೆ ಹೋಗುವ ಮುಂಚೆ ಅವ್ರು ಏನೋ ಒಂದು ವಿಚಾರ ಹೇಳ್ತಾಯಿದ್ರು. ನನ್ನ ಕಂಡ ತಕ್ಷಣ ಅವರದ್ದು ನಿಲ್ಲಿಸಿದ್ರು. ಇಡೀ ಕ್ಲಾಸ್ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು. ನಾನು ಕ್ಲಾಸ್ನೊಳಗೆ ಬಂದೆ. ನಾನು ಸಹಪಾಠಿಯಲ್ಲಿ ಕೇಳಿದೆ, ಏನು ಸಮಸ್ಯೆ ಏನಂತ.
ಆಗ ಅವರು ಹೇಳಿದರು, ಬಾಬರಿ ಮಸೀದಿ, ರಾಮ ಮಂದಿರ ಈ ಬಗ್ಗೆ ಮಾತಾಡ್ತಾ ಇದ್ರು, ನಿಮ್ಮನ್ನು ಕಂಡ ತಕ್ಷಣ ಅವರು ಅದನ್ನು ನಿಲ್ಲಿಸಿದ್ರು ಅಂತ ಹೇಳಿದರು. ಅಂಥ ಪರಿಸ್ಥಿತಿ ನಮಗೆ ಏನಾದರೂ ಬಂದಿದೆಯಾ ಅಂತ? ವಿದ್ಯಾರ್ಥಿಗಳಿಗೆ ಏನಾದರೂ ಆಕ್ಷೇಪಗಳು ಅಥವಾ ನೋಡಿ ಸರ್, ನಾನು ಹೇಳೋದಿಷ್ಟೇ, ಇಂಡಿಯಾ ವಾಸ್ ಅನ್ಡಿವೈಡೆಡ್, ಇಂಡಿಯಾ ವಾಸ್ ವೆರಿ ಸ್ಟ್ರಾಂಗ್, ಬ್ಯೂಟಿಫುಲ್, ವಾಸ್ ಹೇಳಬಾರ್ದು, ಇಟ್ ಈಸ್ ಈವನ್ ಟುಡೇ, ಬಟ್ ಇಟ್ ಕುಡ್ ಹ್ಯಾವ್ ಬೀನ್ ಮಚ್ ಸ್ಟ್ರಾಂಗರ್, ಮಚ್ ಮೋರ್ ಬ್ಯೂಟಿಫುಲ್. ನಿನ್ನೆಲ್ಲ ಮೊನ್ನೆ ನಮ್ಮ ಕಾಲೇಜಲ್ಲಿ ಒಬ್ಬರು ಟೆರಿ ಅಂತ ಬಂದಿದ್ರು, ಅವರು ಅಮೆರಿಕದಿಂದ ಬಂದರು, ಆದರೆ ಅವರು ಕರಾಚಿಯಲ್ಲಿ ಸಾಧಾರಣ 25 ವರ್ಷ ಇದ್ದವರು. ಅವರು ಮಂಗಳೂರಿನವರು. ಅವರು ಕರಾಚಿಗೆ ಅವರ ಇಡೀ ಫ್ಯಾಮಿಲಿ ಈ ಯಾವುದು ಡಿವಿಷನ್ ಆದ ಮೇಲೆ ಹೋಗಿ ಅವ್ರ ಹತ್ರ ಬೇರೆ ಬೇರೆ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇದ್ದೆವು, ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ. ಅದರಲ್ಲಿ ಬಂದದಿಷ್ಟೇ, ಸಮಯದ ಅಭಾವದಿಂದ ನಾನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಖಡಾಖಂಡಿತವಾಗಿ ಹೇಳಿದ್ದಂದರೆ ಅಲ್ಲಿಯ ಜನರಿಗೆ ಭಾರತೀಯರ ಮೇಲೆ ಏನೂ ತೊಂದರೆ ಇಲ್ಲ ಅಂತ, ಕರಾಚಿಯ ಜನರಿಗೆ ಅಥವಾ ಪಾಕಿಸ್ತಾನೀಸ್ಗೆ ಅಥವಾ ಅಲ್ಲಿಯ ಮುಸಲ್ಮಾನರಿಗೆ. ಅದೇ ರೀತಿ ಅವ್ರು ಹೇಳಿದರು, ಭಾರತದ ಮುಸಲ್ಮಾನರಿಗೆ ಅಥವಾ ಭಾರತೀಯರಿಗೆ ಈ ಪಾಕಿಸ್ತಾನದ ಜನರ ಮೇಲೆ ಕೂಡ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಯಾಕಂದರೆ ನನಗೆ ಗೊತ್ತುಂಟು, ಮೈಸೂರಲ್ಲಿ ಒಂದು ಫ್ಯಾಮಿಲಿ ಇತ್ತು, ದುರಾನಿ ಫ್ಯಾಮಿಲಿ ಅಂತ. ಅವರಿಗೆ 5 ಜನ ಹೆಣ್ಣು ಮಕ್ಕಳು, 5 ಜನ ಕೂಡ ಬ್ಲೈಂಡ್, ವಿಜುವಲಿ ಇಂಪೈರ್ಡ್, ಕಣ್ಣು ಕಾಣೋದಿಲ್ಲ. ನಾನು ಅವರ ಮನೆಗೆ ಹೋಗ್ತಿದ್ದೆ. ಇವರು ಪ್ರೊಫೆಸರ್ ದುರಾನಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು ಇಂಗ್ಲಿಷ್. ಅವರ ಎಲ್ಲ ಕಸಿನ್ಸ್ ಎಲ್ಲ ಇವತ್ತಿಗೂ ಪಾಕಿಸ್ತಾನದಲ್ಲಿದ್ದಾರೆ. ಆದ್ದರಿಂದ ಇದೆಲ್ಲ ಒಂದು ರೀತಿಯಲ್ಲಿ ಹೇಳೋದಾದರೆ ಪೊಲಿಟಿಕಲ್ ಆರ್ ಮೀಡಿಯಾ ಕ್ರಿಯೇಷನ್, ಈ ವೈರತ್ವ ಮತ್ತು ಡಿಸ್ಟರ್ಬೆನ್ಸಸ್, ಡಿಫರೆನ್ಸಸ್ ಎಲ್ಲ ಒಂದು ರೀತಿಯಲ್ಲಿ ಇಟ್ ಈಸ್ ಅ ಕ್ರಿಯೇಷನ್. ಒಂದು ವೇಳೆ ಜನರನ್ನು ಜನರ ಹಾಗೆ ಬಿಟ್ಟರೆ ಐ ಡೋಂಟ್ ಥಿಂಕ್ ದೇರ್ ವುಡ್ ಬಿ ಎನಿ ಪ್ರಾಬ್ಲಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒನ್ ಅನದರ್. ಅದರಿಂದ ಟೀಚರ್ಸ್ ಆಗಿ ನಮಗೆ ಒಂದು ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಉಂಟು. ನಮಗೆ ಮಕ್ಕಳು ನಾನು ಹೋದ ಸರಿ ಹೇಳಿದೆ, ನಾವೆಲ್ಲರೂ ದೇವರ ಮಕ್ಕಳು, ಅದೊಂದು ನಂಬಿಕೆ. ಅದಲ್ಲದೆ ನಮಗೆ ನಮ್ಮ ಕೈಗೆ ಕೊಡಲ್ಪಡುವ ಎಲ್ಲ ಮಕ್ಕಳ ಜವಾಬ್ದಾರಿ ಒಬ್ಬ ಟೀಚರ್ಗೆ ಉಂಟು. ಅದರಿಂದ ಅಲ್ಲಿ ಯಾವ ರೀತಿಯ ತಾರತಮ್ಯ ಬರಬಾರ್ದು, ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು. ಅದು ಆ ಟೀಚರ್ದು ಜವಾಬ್ದಾರಿ. ಒಂದು ವೇಳೆ ಆ ಟೀಚರ್ ಹಾಗೆ ಮಾಡದಿದ್ದರೆ ಅವನು ಟೀಚರೇ ಅಲ್ಲ. ನನ್ನ ಹತ್ರ ನೀವು ಕೇಳಿದರೆ ಆ ವೃತ್ತಿಯಲ್ಲಿ ಅವನೊಬ್ಬ ಕಳಂಕ, ಅವನು ಆ ವೃತ್ತಿಗೆ ಬರದಾಗಿತ್ತು. ನಮಗೆ ಅಂಥ ಪ್ರಾಬ್ಲಮ್ ಬರಲೇ ಇಲ್ಲ. ಯಾಕಂದರೆ ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೇವೆ, ಮುಖ್ಯವಾಗಿ ಗೌರವಿಸ್ತೇವೆ. ಮತ್ತು ಮಕ್ಕಳು ಕೂಡ ಈಗ ನಾವು ಗೌರವಿಸುವಾಗ ಅವರು ನಮ್ಮನ್ನು ಗೌರವಿಸ್ತಾರೆ. ಅವರು ಕೂಡ ನನ್ನನ್ನು ಒಂದು ಕ್ರೈಸ್ತನಾಗಿ ನೋಡುವುದಿಲ್ಲ, ಅವರು ನನ್ನನ್ನು ಒಂದು ರೀತಿಯ ಒಂದು ಫಾದರ್ ಫಿಗರ್ ಹಾಗೆ ನೋಡ್ತಾರೆ. ಅದರಿಂದ ನೀವು ಹೇಳೋದು ನನಗೆ ಅರ್ಥ ಆಗ್ತದೆ. ಯಾಕಂದರೆ ಇಂಥದ್ದೆಲ್ಲ ಆಗ್ತಾ ಉಂಟು, ಆಗಬಾರ್ದಾಗಿತ್ತು ಆಗ್ತಾ ಉಂಟು. ಒಂದು ರೀತಿಯಲ್ಲಿ ವಿಷಬೀಜ ಬಿತ್ತಲ್ಪಡುತ್ತಾ ಉಂಟು. ಒಂದು ರೀತಿಯಲ್ಲಿ ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ಪೀಪಲ್ ಟುಗೆದರ್, ಒಂದು ರೀತಿಯಲ್ಲಿ ಗೋಡೆಗಳನ್ನು ಹಾಕುವ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಉಂಟು. ಆದರೆ ನೀವು ಹೇಳಿದಾಗೆ ಅದು 1%. 99% ಆರ್ ಸ್ಟಿಲ್ ಪಾಸಿಟಿವ್, ಲವಿಂಗ್, ಗಿವ್ ಆ್ಯಂಡ್ ಟೇಕ್, ಭ್ರಾತೃತ್ವ, ಇವೆಲ್ಲವನ್ನು ನಾವು ಕಾಣ್ತೇವೆ. ಅದರಿಂದ ನಾವು ಆ ಕಪ್ಪು ಕಾರ್ಮೋಡವನ್ನು ದೃಷ್ಟಿಸಿ ನೋಡದೆ ಅದರ ಸುತ್ತ ಇರುವ ಆ ಸಿಲ್ವರ್ ಲೈನಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ನೋಡಬೇಕು. ನನಗಿನ್ನೂ ಕೂಡ ತುಂಬ ಆಪ್ಟಿಮಿಸಮ್ ಉಂಟು, ಬಹಳಷ್ಟು ಸಕಾರಾತ್ಮಕವಾಗಿ ನಾನು ಮುಂದೆ ನೋಡ್ತೇನೆ. ಸರ್ ಹೇಳಿದಾಗೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಈ ಪೊಲಿಟಿಕಲ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್ ಮತ್ತು ಮೇನ್ಲಿ ಮೀಡಿಯಾ ಈ ರೀತಿಯ ಬಣ್ಣಗಳನ್ನು ಹಚ್ಚುವುದನ್ನು ನಿಲ್ಲಿಸಿದ ಕೂಡಲೇ ಐ ಥಿಂಕ್ ದ ವರ್ಲ್ಡ್ ವಿಲ್ ಬಿಕಮ್ ಮಚ್ ಬೆಟರ್ ಆ್ಯಂಡ್ ಇಂಡಿಯಾ ವಿಲ್ ಬಿಕಮ್ ಮಚ್ ಬೆಟರ್. ತಾವು ಹೇಳಿ, ಈ ಸಮಾಜ ತಮಗೆ ತಾವು ಹೇಳಿದ್ದೀರಿ, ನನಗೆ ಹಾಗೆ ಭಾಸ ಆಗಲೇ ಇಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದುಗೂಡಿ ಬದುಕಬೇಕಾದ್ರೆ ತಮ್ಮಲ್ಲಿರುವಂಥ ಸೂತ್ರ, ಸಮಾಜದಲ್ಲಿರುವಂಥ ಎಲ್ಲ ಧರ್ಮಗಳು, ಎಲ್ಲ ಜಾತಿಯವರು ಎಲ್ಲರೂ ಅವರವರ ಏನು ಧರ್ಮ ಗ್ರಂಥಗಳಿದೆ, ಅದು ಮುಸಲ್ಮಾನರ ಕುರಾನ್ ಆಗಿರ್ಬೋದು, ಹಿಂದೂಗಳ ಭಗವದ್ಗೀತೆ ಆಗಿರ್ಬೋದು, ಕ್ರೈಸ್ತರ ಬೈಬಲ್ ಆಗಿರ್ಬೋದು, ಎಲ್ಲರೂ ಅವರವರ ಧರ್ಮ ಗ್ರಂಥವನ್ನು ಅರಿತು ಅದನ್ನು ಕಲಿತು ಅದರಲ್ಲಿ ಏನಿದೆ ಅದನ್ನು ಸರಿಯಾಗಿ ಮನವರಿಕೆ ಮಾಡಿಕೊಂಡ್ರೆ
ಖಂಡಿತ ನಮ್ಮ ಸಮಾಜದಲ್ಲಿ ಯಾವುದೇ ಕೋಲಾಹಲಕ್ಕೆ ಕಾರಣ ಇರುವುದಿಲ್ಲ. ಎಲ್ಲರೂ ಜೊತೆಯಾಗಿ ಬಾಳುವಂತಹ ವಾತಾವರಣ ನನಗೆ ಇವತ್ತು ಬಂದಾಗ ಇಲ್ಲಿ ಖುಷಿ ಆಯಿತು. ನಾನೇನೋ ನಿರೀಕ್ಷೆ ಮಾಡಿದ್ದೆ, ಅಂದ್ರೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಕಡೆ ಇರ್ತದೆ ಇಫ್ತಾರ್, ನಿಂತು ಒಂದು ಭಾಷಣ ಮಾಡಿ ಹೋಗುದು, ಅದಲ್ಲ. ಇಲ್ಲಿ ನೀವು ಮಾಡಿದಂತ ಒಂದು ಹೊಸ ಈ ಇಫ್ತಾರ್ ಕಾರ್ಯಕ್ರಮ ಎಲ್ಲ ಮತ ಬಾಂಧವರನ್ನು ಕರೆದು ಎಲ್ಲರನ್ನು ಕರೆದು ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಿರಿ. ಇದುವೇ ಸುಂದರವಾದ ಭಾರತ. ಇದು UNIF ಮಾಡಿದೆ. ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾಕಂದ್ರೆ ಇನ್ನು ಸಮಯ ಇಲ್ಲ, ಸೀಮಿತ ಅವಧಿ ಇರುವುದು. ಒಂದೆರಡು ವಿಚಾರಗಳು ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳ ಬಯಸ್ತೇನೆ. UNIF ಕರ್ನಾಟಕ ಸಮಾಜದಲ್ಲಿ ಕೇವಲ ಸೌಹಾರ್ದತೆಯನ್ನು ತರಲು ಬಯಸುವುದಲ್ಲ. ಸೌಹಾರ್ದತೆ ತನ್ನಿಂತಾನೆ ಬರ್ತದೆ ಯಾವಾಗ ಅರಿವು ನಮ್ಮಲ್ಲಿ ಬರ್ತದೆ. ನಮ್ಮಲ್ಲಿ ಅರಿವು ಮೂಡಬೇಕು. ಈ ಢಾಕಾ ಜಿಲ್ಲೆಯ ಅತಿ ದೊಡ್ಡ ಸಮಸ್ಯೆ ಏನೆಂದರೆ ನಾವೆಲ್ಲರೂ ಸುಶಿಕ್ಷಿತರು, ಎಲ್ಲರೂ ಶಿಕ್ಷಣವಂತರು. ಒಬ್ಬೊಬ್ಬರಿಗೆ ಒಂದೊಂದು ಧರ್ಮೀಯರಿಗೆ ಒಂದೊಂದು ಜಾತಿಯವರಿಗೆ ಇನ್ಸ್ಟಿಟ್ಯೂಷನ್ಗಳಿವೆ, ವಿದ್ಯಾಸಂಸ್ಥೆಗಳಿವೆ. ಮಾತ್ರ ಅಲ್ಲ, ನಮ್ಮಲ್ಲಿ ಶ್ರೀಮಂತಿ ಕೂಡ ನಮ್ಮಲ್ಲಿ ಇದೆ. ಎಲ್ಲವೂ ಕೂಡ ಇದ್ದು ನಾವು ಹೃದಯ ಶೂನ್ಯರಾಗಿ ಬದುಕ್ತಾ ಇರುವಂಥ ಒಂದು ಸಮಾಜದಲ್ಲಿ ಅಂಥ ಒಂದು ಸಮಾಜ ನಾವು ನಿರ್ಮಾಣ ಮಾಡಿದ್ದೇವೆ. ಅದನ್ನು ದೂರೀಕರಿಸಬೇಕೆಂಬ ನಿಟ್ಟಿನಲ್ಲಿ ಕಳೆದ 20 ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತೇವೆ. ನೋಡಿ, ನಮ್ಮ ಮಿತ್ರ ಪುರುಷೋತ್ತಮ ಬಂದಿದ್ದಾರೆ, ಅವರು ಪುತ್ತೂರಿನವರು. ನಿಜವಾಗಿ ಪ್ಲೀಸ್ ಸ್ಟ್ಯಾಂಡ್ ಅಪ್. ಈಗ ಇವರದೊಂದು ಮೊಬೈಲ್ ಶಾಪ್ ಇದೆ. ನಾನು ಇವರ ಶಾಪ್ಗೆ ಹೋಗ್ತೇನೆ, ಪ್ಲೀಸ್ ಕೂತ್ಕೊಳ್ಳಿ. ನಾನು ಶಾಪ್ಗೆ ಹೋಗ್ತೇನೆ, 1 ಗಂಟೆ ನಾನು ಅವರಲ್ಲಿ ಹೋಗಿ ನಾನು ಮಾತಾಡ್ತೇನೆ. ಅಲ್ಲಿ ಎಂದೂ ಕೂಡ ಅವರಿಗೆ ಭೇದ ಭಾವ ಬರಲಿಲ್ಲ. ನಾವು ಮುಸಲ್ಮಾನ್, ಅದು ಕೂಡ ಅವ್ರಿಗೆ ಗೊತ್ತಿದೆ. ನಾನು ಒಂದು ಧಾರ್ಮಿಕ ಸಂಸ್ಥೆ ನಡೆಸ್ತಾ ಇದ್ದೇನೆ, ಒಂದು ಸಂಘಟನೆ ಅಧ್ಯಕ್ಷ, ಇಸ್ಲಾಮಿನ ಬಗ್ಗೆ ಮುಸ್ಲಿಮೇತರಿಗೆ ನಾನು ಬೋಧಿಸ್ತಾ ಇರ್ತೇನೆ. ಅದು ತಿಳಿದು ಕೂಡ ಅವರು ಯಾರೆಲ್ಲ ಅವರ ಅಂಗಡಿಗೆ ಬರ್ತಾರೆ ನನ್ನನ್ನು ಪರಿಚಯಿಸ್ತಾ ಇರ್ತಾರೆ ಇವರಂತ. ಬಹಳ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇಸ್ಲಾಮಿನ ಬಗ್ಗೆ ನಿಜವಾಗಿಯೂ ಜನರಿಗೆ ಸಂಶಯಗಳಿವೆ. ಇಲ್ಲಿಯ ಹಿಂದೂ ಬಾಂಧವರಿಗೆ ಮುಸಲ್ಮಾನರ ಬಗ್ಗೆ ಸಂಶಯ ಇದೆ, ಅದು ನಿರಾಕರಿಸಲು ಸಾಧ್ಯ ಇಲ್ಲ. ಅವರು ಕೇವಲ ಮುಖಭಾವದಲ್ಲಿ ಮಾತ್ರ ಮುಗುಳ್ನಗುತ್ತಾರೆ, ಅದರ ಹೃದಯದೊಳಗೆ ಒಂದು ರೀತಿಯ ಸಂಶಯವನ್ನು ಅವರು ಅದನ್ನು ಹೊತ್ತುಕೊಂಡು ನಡೀತಾ ಇರ್ತಾರೆ. ಅದಕ್ಕೆ ಕಾರಣಗಳೇನು? ರಾಜಕಾರಣ ಅಥವಾ ಸ್ವಹಿತಾಸಕ್ತಿ ಅಂತ ಜನರು ಮತ್ತು ಕೆಲವು ಮಾಧ್ಯಮಗಳು. ಅದನ್ನು ಬಿಟ್ಟು ಬಂದಾಗ, ಅದರಿಂದ ನಾವು ಹೊರ ಬಂದಾಗ ಸುಂದರವಾದಂಥ ಇಂತಹ ಜಗತ್ತು ನಮಗೆ ಕಾಣಸಿಗುತ್ತದೆ. ಅಲ್ಲಿ ಜಾತಿಯ ಧರ್ಮದ ಭೇದ ಭಾವವಿಲ್ಲದೆ ಒಂದೇ ಬಟ್ಟೆಯಲ್ಲಿ ಆಹಾರ ಸೇವಿಸುವಂತಹ ಸುಂದರವಾದಂಥ ಒಂದು ಸಮಾಜ ಇಂದೂ ಕೂಡ ದೇಶದಲ್ಲಿದೆ. ಅದನ್ನು ಜಗಜ್ಜಾಹೀರುಗೊಳಿಸುವಂತಹ ಇಂತಹ ಕಾರ್ಯಕ್ರಮಗಳು ಎಲ್ಲ ಸಂಘಟನೆಗಳು ಮಾಡಬೇಕು, ಎಲ್ಲರೂ ಮಾಡಬೇಕು, ಎಲ್ಲ ಕಡೆಗಳಲ್ಲಿ ಆಗಬೇಕು. ಮಸೀದಿಗಳಿಗೆ ಹಿಂದೂಗಳು ಬರಬೇಕು, ನೋಡಬೇಕು ಮಸೀದಿಗಳೆಂದರೇನು ಮತ್ತು ದೇವಸ್ಥಾನಗಳೇನು ಎಂಬುದರ ಕುರಿತು ಮುಸಲ್ಮಾನರಿಗೆ ಕೂಡ ಮಾಹಿತಿ ಸಿಗಬೇಕು. ಇಸ್ಲಾಂ ಏನು ಎಂಬುದು ಹಿಂದೂಗಳಿಗೆ ತಿಳಿಬೇಕು, ಹಿಂದೂ ಧರ್ಮ ಏನು ಎಂಬುದು ಮುಸ್ಲಿಮರಿಗೆ ಅರ್ಥವಾಗಬೇಕು. ಆಗ ಈ ದೇಶ ಸುಂದರವಾದಂತಹ ಹಮ್ ಬುಲ್ಬುಲೆ ಹೇ ಇಸ್ಕೆ ಯೇ ಗುಲ್ ಸಿತಾ ಹಮಾರ ಎಂಬ ಒಂದು ಹೂದೋಟವಾಗಿ ಮಾರ್ಪಡುತ್ತದೆ. UNIF ಕರ್ನಾಟಕದ ಈ ಪ್ರಯತ್ನ ಇದೊಂದು ಚಿಕ್ಕ ಪ್ರಯತ್ನ. ನಾವು ಮುಂದೆ ಸಾಗ್ತಾ ಇದ್ದೇವೆ ಕಳೆದ 20 ವರ್ಷಗಳಿಂದ. ಇನ್ಶಾ ಅಲ್ಲಾ ಮುಂದೆಯೂ ನಮ್ಮ ಪ್ರಯತ್ನ ಮುಂದೆ ಸಾಗುವುದು. ನಾವೆಂದೂ ನಿರಾಶರಾಗುವುದಿಲ್ಲ. ಖಂಡಿತವಾಗಿಯೂ ನಿರಾಶರಾಗುವುದು ಈ ದೇಶದ ಹಿತಾಸಕ್ತಿಗೆ ಮಾರಕ ಎಂಬ ಕಾರಣಕ್ಕಾಗಿ ನಾವು ಮುಂದುವರಿತೇವೆ ಇನ್ಶಾ ಅಲ್ಲಾ. ವಾಖಿರ್ ದಾವಾನಾ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಾವು ಬಂದಿದ್ದೇವೆ. ಈಗ ನಡೆದಂತಹ ಚರ್ಚೆಯಲ್ಲಿ ನಮ್ಮ ಮಧ್ಯೆ ಇರುವಂತಹ ಏಕೈಕ ಕೇಂದ್ರೀಯ ವಿಷಯ ಯಾವುದಂತ ಹೇಳಿದರೆ ದೇವರು. ಪ್ರತಿಯೊಂದು ಧರ್ಮವೂ ಕೂಡ ನನ್ನ ದೇವರು ಬೇರೆ ಅಂತ ಎಂದು ಭಾವಿಸ್ತಾರೆ. ನಾವೆಲ್ಲರೂ ಏಕ ದೇವರ ಸೃಷ್ಟಿಯಾಗಿದ್ದೇವೆ ಹಾಗೂ ಏಕೋದರ ಸಹೋದರರಾಗಿದ್ದೇವೆ ಎಂಬ ಸಂದೇಶವನ್ನು ಕುರಾನ್ ಸಾರುತ್ತದೆ. ಇಂತಹ ಒಂದು ಮಾನವೀಯ ಸಂದೇಶವನ್ನು ನೀಡಿದಂತಹ ಕುರಾನ್, ಅದರ ಕುರಿತು ತಾವೆಲ್ಲರೂ ಕೂಡ ಅದರ ಅಧ್ಯಯನ ಮಾಡಬೇಕು. ಅದೇ ರೀತಿ ಪರಸ್ಪರ ಧರ್ಮಗಳನ್ನು ಅರಿತು ಇಲ್ಲಿ ಒಂದು ಶಾಂತಿಯುತವಾದಂತಹ ಸಹಬಾಳ್ವೆಯನ್ನು ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ನಾವು ಮಾಡಿದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಈಗ ಇನ್ನು ಕೇವಲ ಒಂದು 3-4 ನಿಮಿಷಗಳೊಳಗೆ ನಮ್ಮ ಇಫ್ತಾರ್ನ ಸಮಯ ಆಗುತ್ತದೆ. ಎಲ್ಲರೂ ಕೂಡ ಫಸ್ಟಿಗೆ ಸಲಾಂ ಮಾಲಿಕೋ ಸಲಾಂ ಹೇಳುದಿಲ್ಲ. ಥ್ಯಾಂಕ್ ಯು.
ಇನ್ನೊಂದು ಹೇಳ್ತೇನೆ, ಎಲ್ಲ ಧರ್ಮದವರು ಅವರ ಮನೆಯ ಹೆಂಗಸರನ್ನು ರಕ್ಷಣೆ ಮಾಡ್ತಾರೆ. ಹಿಂದೂಗಳು ಮಾಡ್ತಾರೆ, ಕ್ಯಾಥಲಿಕ್ಸ್ನವರು ಮಾತಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ದಯಮಾಡಿ ಯಾರು ಬೇಸರ ಮಾಡಬೇಡಿ, ಅದರಲ್ಲಿ ಈ ಮುಸ್ಲಿಂ ಸಹೋದರರಿದ್ದಾರಲ್ಲ, ನಿಮ್ಮ ಮನೆಯನ್ನ ಹೆಂಗಸರನ್ನು ನೀವು ರಕ್ಷಣೆ ಮಾಡ್ತಿರಲ್ಲ, ನಿಮಗೆ ನನ್ನ ಆತ್ಮೀಯ ಅದೇ ರೀತಿ ಮುಂದುವರಿಯಬೇಕು. ಏನಂತ ಹೇಳಿದರೆ, ಹೆಂಗಸರನ್ನು ರಕ್ಷಣೆ ಮಾಡಿದರೆ ಮನೆ ಸೌಭಾಗ್ಯದಂತೆ ಬೆಳಗ್ತದೆ ಅಂತ. ಮನೆಯಲ್ಲಿ ಹೆಂಗಸನಿಂದಲೇ ಒಂದು ಅಭಿವೃದ್ಧಿ ಆಗುವುದು. ಇದಕ್ಕೆಲ್ಲರಿಗೂ ನಿಮಗೆ ತುಂಬ ಹೃದಯ. ಇಂತಹ ಒಂದು ಅವಕಾಶವನ್ನು ಜಮಾಯತುಲ್ಲಾ ಫಲಾ ಕಮ್ಯುನಿಟಿ ಸೆಂಟರ್ ಇದರ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ أشهد أن لا